This program is brought to you by Yamuna Asha City Premium Gated Community. Powered by Amrit Noni Arogyada Bharavase. Nippon Paint. Co-sponsored by Biruver Kudla. Sun Premium Refined Sunflower Oil. Santosh 2-star Boiled Rice Bhadravati. Shashi Soap. Shashi Dalli Kodeya Matelli. Abaran Timeless Jewelry Bangalore. Aruna Masala. Taste and trust since 1980. McCoy. A promise of happiness. Bhargav Enterprises. The Raymond Shop. Supportive partner Danstar Studio Adyar Mangalore. Dance Warrior. ಹಾಯ್ ಹಲೋ ನಮಸ್ತೆ ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ವಿಜಯ್ ಡಿಕ್ಸನ್ ನ ಹಲೋ ನಮಸ್ಕಾರ. ಸೊ ವೀಕ್ಷಕರೇ, ನಿಮ್ಗೆ ಗೊತ್ತಾಯಿದೆ ಡಾನ್ಸ್ ವಾರಿಯರ್ಸ್ ಸೀಸನ್ 2 ವಿಚ್ ಇಸ್ ಪ್ರೆಸೆಂಟೆಡ್ ಬೈ ದ ಕೋಸ್ಟಲ್ ಕರ್ನಾಟಕದ ಒನ್ ಅಂಡ್ ಓನ್ಲಿ ಪಲ್ಸ್ ಅಂತ ಹೇಳ್ಬೋದು. ದಟ್ ಇಸ್ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ. ನಮ್ಮ ಟಿವಿ ಪ್ರೆಸೆಂಟ್ಸ್ ಡಾನ್ಸ್ ವಾರಿಯರ್ ಸೀಸನ್ 2 ಅಂಡ್ ಎಸ್ ಆಫ್ ಕೋರ್ಸ್ ಪವರ್ಡ್ ಬೈ ಅಮೃತ್ ನೋನಿ ಮತ್ತು ನಿಪಾನ್ ಪೇಂಟ್ಸ್. ಅದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಒತ್ತು ಸಹಕಾರ ಕೊಡ್ತಾ ಇರುವಂತಹ ನಮ್ಮ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಬಿರುವೇರ್ ಕುಡ್ಲಾ, ಭಾರ್ಗವ್ ಎಂಟರ್ಪ್ರೈಸಸ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ರವರ 2-ಸ್ಟಾರ್ ರೈಸ್ ಮತ್ತು ಶಶಿ ಸೋಪ್. ಸೊ ಥ್ಯಾಂಕ್ಸ್ ಟು ಆಲ್ ಆರ್ ಸ್ಪಾನ್ಸರ್ಸ್ ಅಂತ ಹೇಳ್ತಾ, ಮಂಗಳೂರಲ್ಲಿ ಇವತ್ತು ಆಡಿಷನ್ ನಡೀತಾ ಇದೆ. ಸೊ ಆಡಿಷನ್ ನ ಝಲಕ್ ಯಾವ ರೀತಿ ಇದೆ ಬನ್ನಿ. ಎಸ್, ಸೊ ನೆಕ್ಸ್ಟ್ ಟೀಮ್ ನಮ್ಮ ಜೊತೆಗೆ ಇದೆ. ಏನ್ ನಿಮ್ ಟೀಮ್ ಹೆಸರು? ಡಿ ಸ್ಟನ್ನರ್ಸ್. ಡಿ ಸ್ಟನ್ನರ್ಸ್. ಸ್ಟನ್ನಿಂಗ್ ತರಾನೇ ಎಲ್ಲರೂ ಕಾಣ್ತಾ ಇದ್ದೀರಾ. ಸೊ ಎಲ್ಲಿಂದ ಬರ್ತಾ ಇರೋದು ಟೀಮ್? ನಾವು ಬ್ಯಾಂಗ್ಳೂರಿಂದ ಬರ್ತಾ ಇದೀವಿ. ಬೆಂಗಳೂರಿಂದ. ಬೆಂಗಳೂರು ಎಲ್ಲಿಂದ? ಬೆಂಗಳೂರು ದೊಟ್ಟಿಗೆರೆ, ಬನಘಟ್ಟ ರೋಡ್. ಓ ವೆರಿ ನೈಸ್. ಸೊ ಮಂಗಳೂರಿಗೆ ಇಲ್ಲಿ ಡಾನ್ಸ್ ವಾರಿಯರ್ಗೆ ರೀಚ್ ಆಗಿದ್ದಾರೆ. ಹೇಗೆ ಅನಿಸ್ತು ಮಂಗಳೂರು? ಸಖತ್. ಸೊ ಮಂಗಳೂರಲ್ಲಿ ಯಾವ ಪ್ಲೇಸ್ ಇದಕ್ಕಿಂತ ಮುಂಚೆ ನೋಡಿದ್ದೀರಾ? ಯಾವುದು ನೋಡಿಲ್ಲ. ಸೊ ಹಾಗಾದ್ರೆ ಒಂದು ವೇಳೆ ಇವತ್ತು ನಿಮ್ಮ ಟೀಮ್ ಸಿಲೆಕ್ಟ್ ಆದ್ರೆ ಉಳಿದೆಲ್ಲ ರೌಂಡ್ಸ್ ಗಳಿಗೆ ಮಂಗಳೂರಿಗೆ ಬರ್ಬೇಕಾಗುತ್ತೆ. ಯಾವ ಪ್ಲೇಸ್ ಅನ್ನು ನೋಡ್ಬೇಕಂತ ಒಂದು ನಿಮ್ಗೆ ಆಸೆ ಇದೆ? ಬೀಚ್. ಬೀಚ್ ಎಲ್ರಿಗ? ಓ, ಎಲ್ಲರ ಮುಖ ನೋಡೋ ಗೊತ್ತಾಗುತ್ತೆ ಬೀಚ್ ಅಂತ. ಸೊ ಇವತ್ತು ಆಡಿಷನ್ಗೆ ಫುಲ್ ಟೀಮ್ ರೆಡಿ ಆಗಿದ್ದಾರೆ. ಏನ್ ಪರ್ಫಾರ್ಮ್ ಮಾಡ್ತಾ ಇರೋದು? ವೆಸ್ಟರ್ನ್. ವೆಸ್ಟರ್ನ್ ಅಲ್ಲಿ. ಸೊ ನಿಮ್ ಕೊರಿಯೋಗ್ರಾಫರ್ ಬಂದ್ಬಿಟ್ಟು ಬೆಂಗಳೂರಿಂದಲೇ? ಬೆಂಗಳೂರಿಂದ. ಏನ್ ಕೊರಿಯೋಗ್ರಾಫರ್ ಹೆಸರು? ಆಸಿಫ್ ಸರ್. ಆಸಿಫ್ ಸರ್ ಅವರು. ವೆರಿ ನೈಸ್. ಸೊ ಎಷ್ಟು ಸಮಯದಿಂದ ನಿಮ್ಮ ಪ್ರಾಕ್ಟೀಸ್ ಆಗಿದೆ ಈ ಡಾನ್ಸ್ಗೆ? 1 ವೀಕ್. 1 ವೀಕ್ ಇಂದ. ಸೊ ಒಂದು ಏನ್ ಪರ್ಫಾರ್ಮ್ ಮಾಡ್ತಾ ಇರೋದು ಅಂದ್ರೆ ಆಕ್ಚುಲಿ ಏನ್ ಯಾವ ಫಾರ್ಮ್ ಮಾಡ್ತಾ ಇದೀರಾ? ಫ್ರೀ ಸ್ಟೈಲ್, ವೆಸ್ಟರ್ನ್ ಫ್ರೀ ಸ್ಟೈಲ್. ವೆಸ್ಟರ್ನ್ ಫ್ರೀ ಸ್ಟೈಲ್. ಸೊ ಇಷ್ಟು ಜನರಲ್ಲಿ ಒಂದೇ ಹುಡುಗ ಇದಾನಲ್ಲ, ಯಾಕೆ? ವಿ ಹ್ಯಾವ್ ನೋ ನಾರ್ಮ್ಸ್. ಓ, ಸೊ ನಿಮ್ಮ ಹೆಸರು ಆಕ್ಚುಲಿ ಒರಿಯ ಅಂಡಲ್ಲ ಪುನಾಡೊಂಜಿ ಪಾತ್ರ ಬನ್ನಿ ಇಲ್ಲಿ ಬನ್ನಿ. ಓಕೆ, ನಿಮ್ಮ ಹೆಸರು? ಯಶವಂತ್. ನಿಮ್ಗೆ ಬೋರ್ ಅಂತ ಅನಿಸ್ಲಿಲ್ವಾ? ಬೋರ್ ಓಲ್ ಆಗ್ಬಿಡು, ಇಷ್ಟು ಜನ ಹುಡುಗಿರಿರುವಾಗ ಯಾಕೆ ಬೋರ್ ಆಗೋದಲ್ವಾ? ಬೋರ್ ಎಂತ ಡ್ಯಾನ್ಸ್ ಎಲ್ಲ ಡ್ಯಾನ್ಸ್ ಅಲ್ಲ ಅಲ್ವಾ? ಸೊ ನಿಮ್ ಟೀಮ್ ಅಲ್ಲಿ ಯಾರು ತುಂಬಾ ಜೋಕ್ಸ್ ಹೇಳಿದ್ರು? ಯಾರು? ಸ್ವಾತಿ. ಹೌದಾ? ನೀವು ಜೋಕ್ಸ್ ಹೇಳಿದ್ರಲ್ಲಿ ಎಕ್ಸ್ಪರ್ಟಾ? ಇಲ್ಲ. ಹಾಗಾದ್ರೆ ನಮ್ಗೊಂದು ಜೋಕ್ ಹೇಳ್ಬೇಕಪ್ಪ. ಇಲ್ಲ, ನಾರ್ಮಲ್ ಜೋಕ್ಸ್ ಅಷ್ಟೇ. ಆಯ್ತು, ನಾವಾಗಾದ್ರೆ ನಗಡು ಅಂತ ಒಂದು ಜೋಕ್ ಹೇಳ್ಬೇಕು. ನೀವು ಏನಾಗುಲಿ, ಕಮಾನ್. ಕತೆ ಏನು ಆಗುತ್ತೋ ನಮ್ಗೊಂದು ಅಟ್ರಾಸ್, ಒಂದು ಗಮ್ಮತ್ತೊಂದು ಜೋಕ್ ಆಗ್ಬೇಕಪ್ಪ. ಓಕೆ. ಒಂದೂರಲ್ಲಿ ಒಂದು ಅಜ್ಜಿ ಇದ್ರು. ಓಕೆ, ಹಾ. ಒಂದೂರಲ್ಲಿ ಒಂದು ಅಜ್ಜಿ ಇದ್ರು, ಅವರು ಚಿಕ್ಕ ವಯಸ್ಸಲ್ಲೇ ಸತ್ತೋದ್ರು. ಒಂದು ಊರಲ್ಲಿ ಒಂದು ಅಜ್ಜಿ ಇದ್ರು, ಚಿಕ್ಕ ವಯಸ್ಸಲ್ಲೇ ಸತ್ತೋದ. ಆಯ್ತಪ್ಪ, ನಗಡಿ. ಸೊ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆಡಿಷನ್ಗೋಸ್ಕರ ನಿಮ್ಗೋಸ್ಕರ ವೇದಿಕೆ ಕಾಯ್ತಾ ಇದೆ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸೆಲೆಕ್ಟ್ ಆದ್ರಂತೂ ಪಾರ್ಟಿ ಕೊಡೋದಂತೂ ಮರಿಬಾರ್ದು. ಸೊ ಆರ್ ಯು ರೆಡಿ? ಹಾಯ್, ನಮಸ್ಕಾರ. ನಮಸ್ಕಾರ ಮ್ಯಾಮ್. ಎಲ್ಲಿಂದ ಬಂದಿದ್ದೀರಿ? ಬ್ಯಾಂಗ್ಳೂರ್. ಬೆಂಗಳೂರಿಂದ ಬಂದಿದ್ದೀರಾ? ಓಕೆ. ಏನು ನಿಮ್ಮ ಟೀಮ್ ಹೆಸರು? ಡಿ ಸ್ಟನ್ನರ್ಸ್. ಡಿ ಸ್ಟನ್ನರ್ಸ್. ಡಿ ಸ್ಟನ್ನರ್ಸ್. ಓಕೆ. ಸೊ ಕಾಸ್ಟ್ಯೂಮ್ ಆ್ಯಕ್ಚುಲಿ ಸ್ಟನ್ನಿಂಗ್ ಆಗೇ ಇದೆ. ಸೊ ಓಕೆ. ಸೊ ನಿಮ್ಗೆ ಯಾವಾಗ ಗೊತ್ತಾಯಿತು ಈ ಕಾಂಪಿಟೇಷನ್ ಬಗ್ಗೆ? 1 ವೀಕ್ ಬ್ಯಾಕ್. 1 ವೀಕ್ ಬ್ಯಾಕ್. ಓಕೆ. ಸೊ ಪ್ರಾಕ್ಟೀಸ್ ಮಾಡಿದ್ದೀರಾ? ಮಾಡಿದ್ದೀವಿ. ಓಕೆ. ಏನು ಎಕ್ಸ್ಪೆಕ್ಟ್ ಮಾಡ್ಬೇಕು ನಾವು ನಿಮ್ಮಿಂದ? ದ ಬೆಸ್ಟ್. ಓಕೆ, ಐ ಲೈಕ್ ದಟ್ ಕಾನ್ಫಿಡೆನ್ಸ್. ಗೋ ಫಾರ್ ಇಟ್. ट्यून चेंज है मामा.
ನೋಡ್ತೀರಾ ಪುಟ್ಟ ಪುಟ್ಟ ಗೌನು ತೊಟ್ಟೆ ಹಿಂದೆ ಹಿಂದೆ ಬೀಳ್ತೀರಾ ಸೀರೆ ಅಲ್ಲ ಗೌನು ಅಲ್ಲ ಊಟ ಬಟ್ಟೆಲೇನೈತೆ ನೀವು ನೋಡೋದ್ರಾಗೆ ಎಲ್ಲ ಐತೆ ನಿಮ್ಮ ಬುದ್ಧಿ ಎಲ್ಲ ಶೋಭೆ ಹೂ ಅಂತೀಯ ಅಮ್ಮವ ಹೂ ಅಂತೀಯ ಅಮ್ಮವ ಹೂ ಅಂತೀಯ ಅಮ್ಮವ ಹೂ ಅಂತೀಯ ಅಮ್ಮವ Now original. అంటే అమలాపురం అంటే ఆహాపురం అంటే ఇచ్చాపురం కీల కొట్టి లాగుతారు ఆగ్రాజరం అంటే అంటే ವೈಟ್ ಅಲ್ಲಿದ್ದೀರಾ? ದಿಸ್ ಇಯರ್ ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಓಕೆ. ಸೊ ಅದ್ರದ್ದು ಸ್ಕಾರ್ಸ್ ಇದೆ. ಸ್ಕಾರ್ಸ್ ಇದೆಯಾ? ಪೇನ್ ಇದೆಯಾ? ಪೇನ್ ಇಲ್ಲ. ಓಕೆ. ಸ್ಕಾರ್ನ ಕವರ್ ಮಾಡೋಕ್ಕೆ ವೈಟ್ ಹಾಕಿದ್ದೀರಾ? ತುಂಬ ಕೈ ತುಂಬ ಫುಲ್ ಇದೆ. ಓಕೆ ಓಕೆ, ಐ ಅಂಡರ್ಸ್ಟ್ಯಾಂಡ್. ಆದರೆ ನೋ ಪ್ರಾಬ್ಲಮ್. ಪರ್ಸ್ನಲಿ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಹೇಳ್ತಾ ಇದ್ದೀನಿ, ನಮ್ಮ ಸ್ಕಾರ್ಸ್ ಏನೇ ಇದ್ದರೂ ಅದನ್ನು ಎಕ್ಸ್ಪೋಸ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಓಕೆ, ಯು ವೇರ್ ಇಟ್. ನಾನು ಅದು ಕಾಂಪಿಟೇಷನ್ಗೋಸ್ಕರ ಹೇಳ್ತಿಲ್ಲ. ಆ್ಯಸ್ ಅ ಪರ್ಸನ್ ಐ ಆಮ್ ಟೆಲಿಂಗ್ ಯು, ಸ್ಕಾರ್ಸ್ನ ನಾವು ಮುಚ್ಚಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಎನಿವೇ, ಸೊ ಟೀಮ್, ನಿಮ್ಮ ಕಾಸ್ಟ್ಯೂಮ್ಸ್ ಡಿ ಸ್ಟನ್ನರ್ಸ್. ನಾನು ಆಗಲೇ ಹೇಳಿದೆ ಸ್ಟನ್ನಿಂಗ್ ಆಗಿತ್ತು ಅಂತ. ಒನ್ ಬಾಯ್, ಒನ್ ಹೋಲ್ ಟೀಮ್, ಒನ್ ಬಾಯ್. ಏನಕ್ಕೆ ನಗ್ತಾ ಇದ್ದೀರಾ ಹೇಳಿ ಹೇಳಿ, ಮೈಕ್ ಕೊಡಿ ಅವ್ರಿಗೆ. ಏನಕ್ಕೆ ನಗ್ತಾ ಇದ್ದೀರಾ ಹೇಳಿ. ಏನಿಲ್ಲ. ಹೇಗನ್ನಿಸ್ತು ಇಷ್ಟು ಹುಡುಗಿಯರ ಜೊತೆ ಒಬ್ಬ ಹುಡುಗ ಪ್ರಾಕ್ಟೀಸ್? ಚೆನ್ನಾಗಾಯ್ತಾ? ಆಯಿತು ಸರ್. ಚೆನ್ನಾಗಾಯ್ತಾ? ಹ್ಞೂ ಸರ್. ಚೆನ್ನಾಗಾಯ್ತಾ ಅಂದರೆ ಏನು ಅಲ್ಲ, ತುಂಬ ಬ್ಲಶ್ ಮಾಡ್ತೇನೆ, ನಾಚಿಕೆ ಆಗ್ತಿದೆ ನಿಮಗೆ. ಹೆಂಗೆ ಅನಿಸ್ತು ಕಾಂಪಿಟಿಂಗ್ ವಿತ್ ದ ಗರ್ಲ್ಸ್, ಅವರ ಸ್ಟೆಪ್ಸ್ ಮ್ಯಾನೇಜ್ ಮಾಡೋದು? ಐ ಆಮ್ ಡ್ಯಾನ್ಸಿಂಗ್ ಫಾರ್ ಅ ಟೀಮ್ ಸರ್, ನಾಟ್ ಫಾರ್ ಮೀ. ಅಲ್ಲ, ಡ್ಯಾನ್ಸಿಂಗ್ ಫಾರ್ ಟೀಮ್ ಆದರೂ ನಾನು ಒಪ್ಕೋತೀನಿ, ಆದರೆ ಹುಡುಗಿಯರ ಜೊತೆ ಮ್ಯಾನೇಜ್ ಮಾಡಬೇಕಲ್ಲ, ಅದೇ ಸ್ಟೆಪ್ಸ್ನ ನೀವು ಕ್ಯಾರಿ ಮಾಡಬೇಕು, ಕಷ್ಟ ಅನಿಸ್ತಾ ಕೇಳಿಸ್ತಿದ್ದೇನೆ. ಆಡಬೇಕಲ್ವಾ ಸರ್, ಡ್ಯಾನ್ಸ್ ಅಲ್ವಾ? ಸೂಪರ್ ಡಾನ್ಸರ್, ಯಾವ ಡಾನ್ಸ್ ಕೊಟ್ಟರು ಮಾಡ್ಬೇಕು ಅನ್ನೋದಕ್ಕೆ ನೀವೊಂದು ಎಕ್ಸಾಂಪಲ್. ಓಕೆ, ಸೊ ಸೂಪರ್. ಕರೆಕ್ಟ್. ಮತ್ತು ಆ್ಯಕ್ಚುಲಿ ಅವ್ರದ್ದು ಟಪಾಂಗುಚ್ಚಿ ಇತ್ತು, ವೆಸ್ಟರ್ನ್ ಸ್ಟೈಲ್ ಇತ್ತು, ಎಲ್ಲ ಇತ್ತು, ಆ್ಯಂಡ್ ಸ್ವ್ಯಾಗ್ ಇತ್ತು. ಸೊ ಏನು ಅಂತ ನಾನು ಹೇಳಿ, ಬಿಕಾಸ್ ಇಸ್ ಆಡಿಷನ್ ತುಂಬ ಟೈಮ್ ತಗೊಳ್ದೆ ನಾನು. ಸೂರಜ್ ಸರ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಹೂ ಅಂತೀರಾ? ಹೂ ಅಂತೀರಾ? ನಾನು ಹೂ ಅಂತೀನಿ. Sir on stage. First of all, congratulations, D Stunners. Thank you. Okay, sir. call your Thank choreographer you, on stage. Hi sir.
Hi. ಸೂರಜ್ ಸರ್ ನೋಡಿ ಅವರು ಗಂಡಸ್ರೇ ಇದ್ದಾರೆ ನೋಡಿ, ನೀವು ಅವಾಗಿಂದ ನಿಮ್ಗೆ ಅದೇ ಟೆನ್ಷನ್ ಇತ್ತು. ಡೆಫಿನೆಟ್ಲಿ ನಾನು ಡಿಸ್ಕ್ರಿಮಿನೇಟ್ ಮಾಡ್ತಿಲ್ಲ. ಆ್ಯಸ್ ಎ ಕೊರಿಯೋಗ್ರಾಫರ್ ನನಗೂ ಗೊತ್ತು, ಬಟ್ ನಾನು ಅವನ ಹತ್ರ ಕೇಳಿದೆ ಆ ಥರ ಕ್ಯಾರಿ ಮಾಡೋಕ್ಕೆ ಕಷ್ಟ ಆಯ್ತಾ ಅಂತ ನಾನು ಜಸ್ಟ್ ಕೇಳಿದೆ. ಫ್ರಾಂಕ್ಲಿ ಅವನೇನು ಹೇಳ್ದ ಅಂದರೆ ವೈ ಶುಡ್ ಐ ಟ್ರೈ ಔಟ್ ಆಫ್ ಮೈ ಝೋನ್, ಬಾಯ್ಸ್ದೆಲ್ಲ ಮಾಡ್ತಾರೆ ತೋ ಡಿಫಿಕಲ್ಟಿ ಇದೆ. Of course, girls' body language catch up ಆಗ್ತಿಲ್ಲ, but he's trying. That's our best part. No, he was superb. That is why I noticed him much more than the girls. Very good boy. Okay. Thank you so much, sir. Congratulations. And ಇದೇ ರೀತಿ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಮುಂದಿನ ರೌಂಡ್ಸ್ ನಾವು ಎಕ್ಸ್ಪೆಕ್ಟ್ We'll ಮಾಡ್ತೇವೆ. assure you, sir. ಆ್ಯಂಡ್ ಬೆಂಗಳೂರಿಂದ ಬಂದಿದ್ದೀರಾ, ನನಗೂ ತುಂಬ ಖುಷಿ. ನಮ್ಮ ಟಿ ವಿ ಬ್ಯಾಂಗ್ಳೂರ್ ತನಕ ರೀಚ್ ಆಗ್ತಿದೆ ಅಂದರೆ ಔಟ್ ಆಫ್ ಮ್ಯಾಂಗ್ಳೂರ್ ಝೋನ್ ವಿ ಆರ್ ಗ್ರೋಯಿಂಗ್ ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಚಾನೆಲ್ ಗ್ರೋ ಆಗ್ತಿದೆ. ಆ್ಯಂಡ್ ಆಲ್ವೇಸ್ ಹೇಳಿ ತುಂಬಾ ಶೋಸ್ ನೋಡಿದೀವಿ, ಸೊ ವಿ ಥಾಟ್ ಕಾಂಪಿಟೇಷನ್ ತುಂಬಾ ಟಫ್ ಇರುತ್ತೆ. ದೋ ವಿ ಹ್ಯಾಡ್ ಲೆಸ್ ಟೈಮ್, ಡೇ ನೈಟ್ ಪ್ರಾಕ್ಟೀಸ್ ಮಾಡಿ ವಿ ವಾಂಟೆಡ್ ಟು ಹ್ಯಾವ್ ಅ ವೆರೈಟಿ, ಬಿಕಾಸ್ ಹಳೆದೆಲ್ಲ ನೋಡಿದೀವಿ. ಕಾಂಪಿಟೇಷನ್ ಲೈಕ್ ಇಟ್ಸ್ ನಾಟ್ ಈಸಿ ನಮ್ಮ ಟಿವಿಯಲ್ಲಿ ವಾಟ್ ಎವರ್ ಶೋಸ್ ದಟ್ ಡನ್. ಸೊ ನಾವು ನಮ್ಮ ಲೆವೆಲ್ ಅಪ್ ಮಾಡ್ಕೊಂಡ್ವಿ ಟು ಕಂಪೀಟ್ ಅದರ್ಸ್. ಸೊ ನೀವೊಂದು ರಿಸರ್ಚ್ ಮಾಡಿ ಬಂದಿದ್ದೀರಿ ಈ ಸಲ. ಆ್ಯಂಡ್ ಯುವರ್ ಹಾರ್ಡ್ ವರ್ಕ್ ಸ್ಪೇಸ್ ಆಫ್. ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಸೊ ಮುಂದಿನ ಸುತ್ತು ಯಾವಾಗ ಅಂತ ನಿಮಗೆ ಡೆಫಿನೆಟ್ಲಿ ಹೇಳ್ತೇವೆ. ಓಕೆ, ಆಲ್ ದ ಬೆಸ್ಟ್ ಗೈಸ್, ರಾಕ್ ಇಟ್ ಡಿ ಸ್ಟಾರ್ನರ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಸೆಲೆಕ್ಟ್ ತರಾನ ಸೆಲೆಕ್ಟ್ ಅಲ್ವಾ ಸರ್? ಕಾಲಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ಸರ್. ಏನು ವಿಷಯ ಹೇಳಿ ಸರ್? ಎಕ್ಸೈಟ್ಮೆಂಟ್ ಸರ್. ಎಕ್ಸೈಟ್ಮೆಂಟ್. ಯಾರ ಹತ್ರ? ಬೆಂಗಳೂರಿಗೆ ಕಾಲ್ ಮಾಡ್ತಿದ್ರಾ? ಎಸ್ ಸರ್. ಹಾಗಾದ್ರೆ ನನ್ನ ಪ್ರಕಾರ ಟೀಮ್ ವಾವ್ ಸೂಪರ್. ಸೊ ಬೆಂಗಳೂರಿಂದ ಬರುವಂತಹ ಟೀಮ್ ಸೆಲೆಕ್ಟ್ ಆಗಿದೆ. ಸೊ ಇದು ಕೊರಿಯೋಗ್ರಾಫರಾ? ಎಸ್ ಸರ್. ಸರ್ ಕಂಗ್ರ್ಯಾಚುಲೇಷನ್. ನಿಮ್ಮ ಹೆಸರು? ಆಸಿಫ್ ಅವರು. ಸರ್ ಎಷ್ಟು ನಿಮ್ಮ ಒಂದು ಆಡಿಷನ್ ರೌಂಡಿಗೆ ಯಾವ ಥರ ನಿಮ್ಮ ಪ್ರಿಪ್ರೇಷನ್ ಮಾಡಿದ್ರಿ? ಜಡ್ಜಸ್ ಏನು ಹೇಳಿದ್ರು? ಈಗ ಏನು ಅನಿಸ್ತಾ ಇದೆ ಆಫ್ಟರ್ ಸೆಲೆಕ್ಷನ್? ಸರ್ ಜಸ್ಟ್ ಲೈಕ್ ಒಂದು ವೀಕ್ ಮುಂಚೆ ಪ್ರಶಾಂತ್ ಸರ್ ಕಾಲ್ ಮಾಡಿದರು. ಆ್ಯಂಡ್ ವಿ ವರ್ ಫ್ರ್ಯಾಂಕ್ಲಿ ಕಾಂಪಿಟೇಷನ್ ಮ್ಯಾಂಗ್ಳೂರ್ ಕೋವಿಡ್ ಅಂತ ಇತ್ತು, ಬಟ್ ಟೀಮ್ ವಾಸ್ ಲೈಕ್ ನೋ ಸರ್, ಇಂಥ ಸ್ಟೇಜ್ ತಿರ್ಗಾ ಸಿಗಲ್ಲ, ಸೊ ವಿಲ್ ಜಸ್ಟ್ ಡೂ ಇಟ್. ಸೊ ಮಾರ್ನಿಂಗ್ ಕಾಲೇಜ್ 5 o'clock ಬರ್ತಿದ್ರು, ಸೊ ನೈಟ್ ಪ್ರಾಕ್ಟೀಸ್ ಮಾಡಿ ಇಟ್ಸ್ ಬಿನ್ ಜಸ್ಟ್ 1 week. ಸೊ ಒಂದು ಕಡೆ ನರ್ವಸ್ನೆಸ್ ಇತ್ತು, ಲೈಕ್ ವುಡ್ ಬಿ ಏಬಲ್ ಟು ಗಿವ್ ಅಂತ, ಬಟ್ ಕಾಸ್ಟ್ಯೂಮ್ಗೂ ಜಡ್ಜಸ್ ಪ್ರೈಸ್ ಮಾಡಿದ್ರು, ಕೋಆರ್ಡಿನೇಷನ್ಗೂ ಪ್ರೈಸ್ ಮಾಡಿದ್ರು. ಆ್ಯಂಡ್ ಬೆಸ್ಟ್ ಪಾರ್ಟ್ ವಾಸ್ ವಿ ಹ್ಯಾಡ್ ವೆರೈಟಿ ಆಫ್ ಪರ್ಫಾರ್ಮ್ಸ್. ಸೊ ಅದರಿಂದ ಆ್ಯಂಡ್ ಯು ನೋ ದ ರಿಸಲ್ಟ್ ಆಲ್ರೆಡಿ, ಸೊ ದಟ್ ವಾಸ್ ಅವರ್ ಬೆಸ್ಟ್ ಪಾರ್ಟ್. ಸೊ ವಾಟ್ಸ್ ನೆಕ್ಸ್ಟ್? We have a plan. We have a very big plan because competition ಕಡಿಮೆ ಇಲ್ಲ. We have seen ಖಂಡಿತ ಡಾನ್ಸ್ ವಾರಿಯರ್ಸ್ ಸೀಸನ್ 2 ಬೇರೆ ಟೀಮ್ಸ್ಗಳು ನೆಕ್ಸ್ಟ್ ರೌಂಡಿಗೆ ಅಂತೂ ಸಿಕ್ಕಾಪಟ್ಟೆ ರೆಡಿಯಾಗಿ ಬರುತ್ತೆ. ಸೊ ಇವರು ಕೂಡ ಸಸ್ಪೆನ್ಸ್ ಇಡ್ತಾ ಇದ್ದಾರೆ ನನ್ನ ಜೊತೆ. ಸೊ ಈಗಲೇ ಟೀಮ್ ನೋಡಿದ್ದೀವಲ್ಲ, ಸೊ ಆಡಿಷನ್ಗೆ ಈ ರೇಂಜ್ಗೆ ಇದ್ರೆ ಲೆವೆಲ್ ಹೋಗ್ತಾ ಇಟ್ಸ್ ಲೈಕ್ ಡೂ ಆರ್ ಡೈ ಸಿಚುವೇಶನ್. ಸೊ ವಿ ಆರ್ ಬಕಲಿಂಗ್ ಅಪ್ ರೈಟ್ ನಾವ್ ಆ್ಯಂಡ್ ಆಲ್ರೆಡಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ನೆಕ್ಸ್ಟ್ ಥೀಮ್. ಆ್ಯಂಡ್ ನಾಳೆನೇ ಹೋಗಿ ವಿ ಆರ್ ಜಸ್ಟ್ ಸ್ಟಾರ್ಟಿಂಗ್. ಈಗ ನಾನು ಹೇಳಬೇಕಾ? ಇವತ್ತು ಏನು ಡಿಸ್ಕಸ್ ಮಾಡಬೇಡಿ, ಇವತ್ತು ಎಂಜಾಯ್ ಮಾಡಿ. ಓಕೆ, ಆ್ಯಂಡ್ ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್. Yes, and see you on the next first round. Thank you so much. Yes, thank you. ವಾವ್, ಪುಟಾಣಿ ಮಕ್ಕಳ ಒಂದು ಟೀಮ್, ಫುಲ್ ಒಂದು ಮರಿ ಸೈನ್ಯ ಬರ್ತಾ ಇದೆ. ವೆರಿ ನೈಸ್. ಪರ್ಸನಲಿ ನನಗೆ ಬ್ಲ್ಯಾಕ್ ಅಂತ ಹೇಳಿದ್ರೆ ತುಂಬ ಇಷ್ಟ. ಸೊ ಎಲ್ಲಿ ನೋಡಿದ್ರು ಫುಲ್ ಬ್ಲ್ಯಾಕಿಶ್ ಆಗಿ ಕಂಪ್ಲೀಟ್ ಒಂದು ಫುಲ್ ಕಾಸ್ಟ್ಯೂಮಲ್ಲಿ ರೆಡಿಯಾಗಿ ಬಂದಿರಾ. ಹಾಯ್, ಜೋಶಲ್ಲಿ ಕಮಾನ್. ಎಸ್. ಸೊ ಏನು ಪುಟ ನಿಮ್ಮ ಟೀಮ್ ಹೆಸರು? ಮುರಳಿ ಬ್ರದರ್ಸ್ ಡ್ಯಾನ್ಸ್ ಕ್ರಿಯೋ. ಮುರಳಿ ಬ್ರದರ್ಸ್ ಡಾನ್ಸ್ ಕ್ರೂ, MBDC, ಮುರಳಿ ಬ್ರದರ್ ಡಾನ್ಸ್ ಕ್ರೂ. ಎಲ್ಲಿಂದ ಬರ್ತಾ ಇರೋದು ಟೀಮು? ಪುತ್ತೂರು. ಸೊ ಈಗ ಎಲ್ಲ ಪುತ್ತೂರಿನ ಮುತ್ತುಗಳ? ಹೌದಾ? ಸೊ ಇದು ಚೆನ್ನಾಗಿದೆ. ಇಲ್ಲೊಂದು ಮುತ್ತು ಇದೆ, ಪುತ್ತೂರಿದ್ದು ಮುತ್ತು. ಏನ್ ಪುಟ್ಟ ಹೆಸರು? ತುಷಾರ್. ಎಷ್ಟು ಸಮಯದಿಂದ ಪ್ರಾಕ್ಟೀಸ್ ಮಾಡಿದ್ರಿ ಆಡಿಷನ್ಗೋಸ್ಕರ? ಪ್ರಾಕ್ಟೀಸ್ ಎಷ್ಟು ಸಮಯ ಆಗಿದೆ ಅಂತ? ಅವರು ಡೈಲಿ ಪ್ರಾಕ್ಟೀಸ್ ಅಂತ ಅಲ್ವಾ? ಒಂದು ವರ್ಷದಿಂದ ಡಾನ್ಸ್ ಟ್ರೈನ್ ಆಗ್ತಾ ಇರ್ಬೋದು. ಯಾವಾಗ ಗೊತ್ತಾಯ್ತು? ಎಷ್ಟು ಸಮಯದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರಾ? 1 ವೀಕಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರಾ? ಸೊ ಈಗ ಏನ್ ಫಾರ್ಮ್ ಮಾಡ್ತಾ ಇರೋದು ನೀವು ಇವತ್ತು? ಏನ್ ಫಾರ್ಮ್ ಮಾಡ್ತಾ ಇದ್ರಾ? ಇದು ಹಿಪ್ ಹಾಪ್ ಪ್ಲಸ್ ವೆಸ್ಟರ್ನ್ ಡ್ಯಾನ್ಸ್. ಹಿಪ್ ಹಾಪ್ ಪ್ಲಸ್ ವೆಸ್ಟರ್ನ್ ಡಾನ್ಸ್. ಇದೆಲ್ಲ ಈ ತರ ಅಟೈರ್ ಇರ್ಬೇಕಂತ ಯಾರು ಹೇಳ್ಕೊಟ್ಟದ್ದು ನಿಮ್ಗೆ? ಕಿರಣ್ ಮುರಳಿ ಸರ್, ನಿಮ್ ಕೊರಿಯೋಗ್ರಾಫರ್ ಅವರು. ಹೌದು. ಸೊ ಈಗ ಇವತ್ತು ನೀವು ಸೆಲೆಕ್ಟ್ ಆದ್ರಿ ಅಂತ ಯೋಚಿಸಿ, ಆಡಿಷನ್ ಅಲ್ಲಿ ಸೆಲೆಕ್ಟ್ ಆದ್ರಿ ಅಂತ ಯೋಚಿಸಿ, ಹೇಗೆ ರಿಯಾಕ್ಷನ್ ಇರುತ್ತೆ ನಿಮ್ದು? ತುಂಬ ಖುಷಿ ಆಗ್ತದೆ. ಮತ್ತೆ ನೆಕ್ಸ್ಟಿಗೆ ನೆಕ್ಸ್ಟಿಗೆ ಒಳ್ಳೆ ಪ್ರಿಪೇರ್ ಆಗ್ತೀರಾ? ಓಕೆ, ಈಗ ನಾನು ಹೇಳ್ತಾ ಇರ್ತೇನೆ, ನಾವು ಮುರಳಿ ಬ್ರದರ್ಸ್ ಡಾನ್ಸ್ ಕ್ರೂ ಸೆಲೆಕ್ಟೆಡ್.
ಸೊ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸೆಲೆಕ್ಟ್ ಆಗಿ ಬನ್ನಿ. ಓಕೆ, ಎಸ್, ಹೋಗಿ. ಥ್ಯಾಂಕ್ ಯು. ಹಲೋ, ಹಾಯ್. ಹಲೋ ಹಾಯ್. ಹಾಯ್, ಎಲ್ಲಿಂದ ಬಂದಿದ್ದೀರಿ? ಪುತ್ತೂರಿಂದ. ಪುತ್ತೂರಿಂದನಾ? ಏನು ನಿಮ್ಮ ಡ್ಯಾನ್ಸ್ ಸ್ಟುಡಿಯೋ ಹೆಸರು? ಮುರಳಿ ಬ್ರದರ್ಸ್ ಡ್ಯಾನ್ಸ್ ಕ್ರ್ಯೂ. ಓಕೆ, ಮುರಳಿ ಬ್ರದರ್ಸ್ ಡ್ಯಾನ್ಸ್ ಕ್ರ್ಯೂ. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಪಂದ್ಯ ಗೆಲ್ಲಬೇಕು ಅನ್ನೋನು ಪಾಯಿಂಟ್ಗೋಸ್ಕರ ಹೊಡಿತಾನೆ, ಪಟ್ಟ ಗೆಲ್ಲಬೇಕು ಅನ್ನೋನು ಪಾಯಿಂಟ್ ಅಲ್ಲೇ ಹೊಡಿತಾನೆ. ಸಾರಿದ ಚಂಡಮಾರುತ ಧೈರ್ಯ ಗೆಲ್ಲುತ್ತ ನಿಂತ ಪರ್ವತ, आया रे सरकार गली गली में पुकार, ಕೆಣಕಿದ್ರೆ ಹುಷಾರ್ ಆಗೋ ದಂಗೆ ನಿಶಿಕಾರ. आया रे सरकार गली गली में पुकार, ಕೆಣಕಿದ್ರೆ ಹುಷಾರ್ ಆಗೋ ದಂಗೆ ನಿಶಿಕಾರ. ಅನ್ಯಾಯಕ್ಕೆ ಟಕ್ಕರ್ ಎದುರಾಳಿಗೆ ಹಾಫ್ ಮೀಟರ್, ನಮ್ಮೂರ ಬ್ರದರ್ ಕ್ಯಾರೆಕ್ಟರ್ ಬ್ಲಾಕ್ ಬಸ್ಟರ್. ಕುಡಿವ ತೋಳಗಳ ತೊಡಸಿರೋ ಹೂವ, ಬಿರುಗಾಳಿ ಬೆಂಕಿ ಕೂಟಗಳ ದಂಡಿಸುವ ದರ್ಪ. ಈ ವಾರ ನಿಂತೋದೆ ಮದಗಜ ಮದಗಜ. Okay, boss. Now let's listen to the rhythm of Chennai. ಹೇಗನ್ನಿಸ್ತು ಡ್ಯಾನ್ಸ್ ಮಾಡಿದ್ಮೇಲೆ? ತುಂಬ ಖುಷಿ ಆಯಿತು. ತುಳು ಕನ್ನಡ ತುಳು ಬರ್ಪುಂಡೆ ಬರ್ಪುಂಡು. ಓಕೆ, ಎಡ್ಡಾಂಡ ಡ್ಯಾನ್ಸ್ ಮನ್ನೆ ನರ್ವಸ್ ಅಂಡೆ? ಎಡ್ಡಾಂಡ್ ಏತ್ ಎಡ್ಡಾಂಡ್ ಮಸ್ತ ಒಂಚೂರ ಮಸ್ತ್ ಮಸ್ತ್ ಬಂಡ ಮಸ್ತ್ ಏತ್ ಸುಮಾರು ಖುಷಿ ಅಂಡ್ ಅದೇ ಎಂಕ್ಲ ಖುಷಿ ಅಂಡ್ ಫಸ್ಟ್ಗೆ ನಿಕಲ ಆಟಿಟ್ಯೂಡ್ ನಿಕಲ ಪೂರನ ಡಾನ್ಸರ್ಸ್ ನಕಲ ಎಡ್ಡೆ ಇತ್ತೇನೆ. ಓಕೆ, ಒಂಜಿ ಮದಗಜ್ಜ ಒಂಜಿ ಸ್ಟೆಪ್ಸ್ ಮಂತಾರೆ ಅಥವಾ ಮನ್ಪ್ಲತಿ ಕಲ್ಪನೆ ಉಂತುದ್ ನಲ್ಪನೆ ಅವು ಸ್ಟೆಪ್ ರೆಡಿ 1 5 6 7 ಗೋ. ಆ ಮೂಮೆಂಟ್ ಹೆಂಗೆ ಮಸ್ತ್ ಖುಷಿ ಅಂಡು. ಬಟ್ ಹೆಂಗೆ ದಾದ ಅನ್ಪಂಡ ಡಾನ್ಸ್ ವೈಸ್ ನಿಕಲ ಎನರ್ಜಿ ಲೆವೆಲ್ ಆ್ಯಂಡ್ ಒಂಜಿ ಆಟಿಟ್ಯೂಡ್ ಬೋರ್ಡ್ ಸ್ಟೇಜ್ ಕಾಂಪಿಟೇಷನ್ದ ಅವು ಹೆಂಗೆ ಮಸ್ತ್ ಕಡಿಮೆ ಅನಿಸಿನ್. ದಾಯಿಗೆ ಅಂಚಾಂಡು ಇಂಕ ಗೊತ್ತಾಯ್ಜಿ ಇಂಕ ಎನರ್ಜಿಯೇ ಮಲ್ಲ ಡ್ರಾ ಬ್ಯಾಕ್ ಅನಿಸಿನ್ ಪಂಡ ಒಂತ ಜಾಸ್ತಿ ಎನರ್ಜಿ ಪಾಡ್ದು ಮಂತ್ ದೊಡ ಮಸ್ತ್ ಶೋಕ್ ಬೈದು ಅಂದ್ ಹೆಂಗೆ ಅನಿಸಿಂಡು. ಬೊಕ್ಕ ಪೂರಲ ಕೋಆರ್ಡಿನೇಷನ್ಸ್ ಪೂರ ಇತ್ತನು ಒಂತೆ ಟಫ್ ಸ್ಟೆಪ್ಸ್ಲ ಒಂತೆ ಜೋಶ್ಫುಲ್ ಅದು ಪಾಡ್ದು ಒಂತೆ ಎನರ್ಜಿ ತುನ್ನ ನಲ್ಲ ಶೋಕ್ ಆಯ್ನ ಪರ್ಫಾರ್ಮೆನ್ಸ್ ಬೈದು ಆಂಡ ನಿಕುಲ್ಲೆ ಎಲಿಮಿನೇಟ್ ಮಂಜ ನಿಕುಲು ವೇಟಿಂಗ್ ಡುಪ್ಪರ್. ಓಕೆ, ಸೊ ಸದ್ಯಗ ವೇಟಿಂಗ್ ಉಲ್ಲರು ಬೊಕ್ಕ ತೂಕ ರಿಸಲ್ಟ್ ಆದಂದು. ಓಕೆ, ಆಲ್ ದ ಬೆಸ್ಟ್. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೀರ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೀರ. ಸಿಂಪಲ್ ಕಾಸ್ಟ್ಯೂಮ್, ವೆರಿ ಡೀಸೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಏನ್ ನಿಮ್ ಟೀಮ್ ಹೆಸರು? NV ಡ್ಯಾನ್ಸ್ ಸ್ಟುಡಿಯೋ. NV ಡ್ಯಾನ್ಸ್ ಸ್ಟುಡಿಯೋ ಏನ್ ಫುಲ್ ಫಾರ್ಮ್? ಅದೇ NV ಡ್ಯಾನ್ಸ್ ಸ್ಟುಡಿಯೋ. ನಿರಂಜನ್ ಸರ್ ವಿತನ್ ಸರ್. ಹಾ, ನಿರಂಜನ್ ಸರ್ ಮತ್ತು ವಿತನ್ ಸರ್. ಸೊ ಇವರಿಬ್ರು ನಿಮ್ಮ ಕೊರಿಯೋಗ್ರಾಫರ್ ಎಸ್. ಬಂದಿದ್ದಾರಾ ಅವರು? ಹಾ. ಓಕೆ, ಬನ್ನಿ ದಯಮಾಡಿ ನಿರಂಜನ್ ಸರ್ ಮತ್ತು ವಿಪಿನ್ ಸರ್ ಇಬ್ರು ಬನ್ನಿ.
ನಿರಂಜನ್ ಮತ್ತು ವಿತನ್ ಅವರ ಇಡೀ ಟೀಮ್ ನಮ್ಮ ಜೊತೆಗಿದೆ. ಎಲ್ಲಿಂದ ಬರ್ತಾ ಇರೋದು ಸರ್ ನಿಮ್ಮ ಟೀಮ್? ಸರ್ ಪುತ್ತೂರಿಂದ. ಓಕೆ, ವೆರಿ ನೈಸ್. ಸೊ ಏನ್ ಇವತ್ತು ಪರ್ಫಾರ್ಮ್ ಮಾಡ್ತಾ ಇರೋದು ಆಡಿಷನ್ಗೆ? ನಾವು ಹಿಪ್ ಹಾಪ್ ಮತ್ತು ಫ್ರೀ ಸ್ಟೈಲ್ ಮಾಡುವಂತ ಇದ್ದೇವೆ. ಅದೊಂದು ಆರ್ಮಿ ಸ್ಟೈಲಲ್ಲಿ ಹೋಗುವ ಅಂತ. ಅಂದರೆ ಎಲ್ಲರಿಗೆ ಇಂಡಿಯನ್ ಆರ್ಮಿ ಅಂದರೆ ಭಾರಿ ಲೈಕ್, ನಮ್ಮ ಮಕ್ಕಳಿಗೆ ಮಾತಾಡ್ತಾ ಇರ್ತಾರೆ. ಸೊ ಆಡಿಷನಿಗೆ ಅದನ್ನೇ ಮಾಡುವ ಅಂತ ಒಂದು ಈ ರೀತಿ ಪ್ರಿಪೇರ್ ಮಾಡಿ ಬಂದಿದ್ದೇವೆ. ಸೊ ನಿಮ್ಮ ಪೇರೆಂಟ್ಸ್ ಎಲ್ಲ ಸಪೋರ್ಟಿಗೆ ಬಂದಿದ್ದಾರಾ? ಓ, ಎಲ್ಲ ಪೇರೆಂಟ್ಸ್ ಬರೋದು. ಬನ್ನಿ ನೋಡೋ ಪೇರೆಂಟ್ಸ್ ಎಲ್ಲ ಸ್ವಲ್ಪ ಹತ್ರ ಬನ್ನಿ ಪೇರೆಂಟ್ಸ್ ಎಲ್ಲ ಬನ್ನಿ. ವಾ, ಎಲ್ಲ ಪೇರೆಂಟ್ಸ್ ಅವರು ಸಪೋರ್ಟ್ ಮಾಡ್ಲಿಕ್ಕಿದ್ದಾರೆ ನಮ್ಮ ಜೊತೆಗೆ. ಬನ್ನಿ ಮೇಡಮ್, ಎಲ್ಲರೂ ಬನ್ನಿ ಒಮ್ಮೆ. ಥ್ಯಾಂಕ್ ಯು ಸೋ ಮಚ್, ಇಷ್ಟು ಸಪೋರ್ಟಿವ್ ಆಗಿ ಬಂದಿದ್ದೀರಾ ಮೇಡಮ್. ನೀವೊಮ್ಮೆ ಈ ಕಡೆ ಬನ್ನಿ ಮೇಡಮ್. ಸೊ ನಿಮ್ಮ ಜೊತೆ ಮಾತನಾಡು ಅಂತ ಹೇಳಿ. ಸೊ ಇವತ್ತು ಮಕ್ಕಳು ಇಷ್ಟು ದೊಡ್ಡ ವೇದಿಕೆಗೆ ಆಡಿಷನ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಸೊ ಇಂಥ ಒಳ್ಳೆ ವೇದಿಕೆಯನ್ನು ಮಕ್ಕಳು ಒಳ್ಳೆ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಲಿಕ್ಕೆ ಇದೆ. ಸೊ ಹೆತ್ತವರ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಇದೆ? ನಮ್ದು ಎಲ್ಲ ರೀತಿಯಿಂದ ನಮ್ಮ ಸಪೋರ್ಟ್ ಇದೆ ಮಕ್ಕಳಿಗೆ. ಅಂದ್ರೆ ಜಾಸ್ತಿಯಾಗಿ ಈಗ ರಿಯಾಲಿಟಿ ಶೋ ಕಾಂಪಿಟೇಷನ್ ಹೇಳಿದಾಗ ಕ್ಲಾಸ್ ಮಿಸ್ ಆಗುತ್ತೆ ಅಥವಾ ಎಜುಕೇಶನ್ಗೆ ಪೆಟ್ಟಾಗುತ್ತೆ, ಆ ಥರ ಎಲ್ಲ ಇರುತ್ತೆ. ಅದ್ರ ಬಗ್ಗೆ ಹೌದು, ನಾವು ಹೇಳ್ತಾ ಇರ್ತೇವೆ ಸರ್ ಹತ್ರ. ಅವರು ಟೈಮಿಗೆ ಬಿಡ್ತಾರೆ ಮತ್ತು ರಾತ್ರಿ ಹೋಮ್ವರ್ಕ್ ಎಲ್ಲ ಮಾಡ್ತಾರೆ, ಮಾರ್ನಿಂಗ್ ಬೇಗ ಎದ್ದು ಸ್ಟಡಿ ಮಾಡ್ತಾರೆ. ಸೊ ಫುಲ್ ಸಪೋರ್ಟ್ ಇದೆ. ಸೊ ಹಾಗಾದ್ರೆ ಎಲ್ಲರಿಗೂ ಆಡಿಷನ್ಗೆ ರೆಡಿ? ಎಸ್. ಸೊ ಆರ್ ಯು ರೆಡಿ? ಅಂಡ್ ಡಾನ್ಸ್ ವಾರಿಯರ್ಸ್. ಎಲ್ಲಿಂದ ಬಂದಿದ್ದೀರಿ ನೀವು? ಪುತ್ತೂರು. ಪುತ್ತೂರಿಂದ ತುಂಬ ಇದ್ದಾರಲ್ಲ ಮಾಸ್ಟರ್ ಈ ಸಲ. ಓಕೆ, ಸೊ ವಾಟ್ಸ್ ದ ನೇಮ್ ಆಫ್ ಯುವರ್ ಡಾನ್ಸ್ ಟೀಮ್? NV. ಏನದು? NV ಜೆಲಸಿ ಆ ಥರನಾ ಇಲ್ಲ NVನಾ? NV ಡ್ಯಾನ್ಸ್ ಸ್ಟುಡಿಯೋ. ಸ್ಪೆಲ್ಲಿಂಗ್ ಹೇಳ್ತೀರಾ? NV ಫುಲ್ ಫಾರ್ಮ್ ಹೇಳಿ. ನಿರಂಜನ್ ವಿತನ್. ಓಕೆ, ನಿರಂಜನ್ ವಿತನ್. ಓಕೆ, ನಾನು NV ಅಂದ್ಕೊಂಡೆ, ENVY ಜೆಲಸಿ ಅಂತ ಅಂದ್ಕೊಂಡೆ. ಓಕೆ, ಎಷ್ಟು ದಿನ ಅಂತ ಪ್ರಾಕ್ಟೀಸ್ ಮಾಡಿದ್ದೀರಾ ಈ ಸ್ಟೇಜಿಗೆ ಬರೋಕ್ಕೆ ಮುಂಚೆ? 1 ವೀಕ್. ನಿಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತೀರಾ? ಓಕೆ, ಸೊ ಒಂದು ವಿಷಯ ನೀವು ನೋಟಿಸ್ ಮಾಡಿದಿರೋ ಇಲ್ವಾ, ಇವರು ಮತ್ತು ಪ್ರೀವಿಯಸ್ ಟೀಮ್ ಅವರು ಇಬ್ಬರು ಎಲ್ಲ ಬ್ಲ್ಯಾಕ್ ಲಿಪ್ಸ್ಟಿಕ್ ಹಚ್ಕೊಂಡು ಬಂದಿದ್ದಾರೆ ಎಲ್ಲರೂ. ಲುಕ್ಸ್ ಗುಡ್. ನೋಡೋಣ ನೀವು ಏನು ಪರ್ಫಾರ್ಮ್ ಮಾಡ್ತೀರಾ ಅಂತ. ಗುಡ್ ಲಕ್. ಆಲ್ ದ ಬೆಸ್ಟ್ ಗೈಸ್. ಎಸ್ ಮ್ಯಾಮ್, ಥ್ಯಾಂಕ್ ಯು. ಪರ್ಫಾರ್ಮ್ ಮಾಡಿದ್ಮೇಲೆ ನಿಮಗೆ ಹೆಂಗೆ ಅನ್ನಿಸ್ತು? ಚಂದ ಅನ್ನಿಸ್ತಾ? ಚಂದ. ಸೊ ನಮ್ಮ ಕಮೆಂಟ್ಸ್ ಏನು ಇರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಸೆಲೆಕ್ಟ್. ತುಂಬ ಕಾನ್ಫಿಡೆನ್ಸ್ ಇದೆ ಅವರಿಗೆ ಸೆಲೆಕ್ಟ್ ಅಂತ. ಅದಂಗೆ ಹೇಳ್ತೀರಾ ನೀವೇ ಸೆಲೆಕ್ಟ್ ಆಗಿಬಿಡ್ತೀರಾ ಅಂತ? ಬೇರೆ ಟೀಮು ನಿಮ್ಮ ಥರನೇ ಚೆನ್ನಾಗಿ ಮಾಡಿದಾರಲ್ಲ? ಗೊತ್ತಿಲ್ಲ. ಓಕೆ, ಬಟ್ ರಿಯಲಿ ಸಾರಿ, ಅಷ್ಟು ಚೆನ್ನಾಗಂತ ನನಗೆ ಅನ್ನಿಸ್ಲಿಲ್ಲ. ಸೂರಜ್ ಮಾಸ್ಟರ್, ನೀವು ಹೇಳಿ. ಹಾಯ್. How is the Josh? Nice. How is the Josh? Nice. How is the Josh? Nice. And you are selected. Congratulations. Thank you.
ತುಂಬಾ ಚೆನ್ನಾಗಿತ್ತು ನಾನು ಡ್ಯಾನ್ಸ್. ಜೋಕ್ ಮಾಡ್ತಾ ಇದ್ದೆ, ಸಾರಿ ಮಾಸ್ಟರ್, ಸಾರಿ. ತುಂಬ ಚೆನ್ನಾಗಿತ್ತು, ಸುಮ್ಮನೆ ಹೇಳಿದೆ ಚೆನ್ನಾಗಿಲ್ಲ ಅಂತ. ಹೇಳಿ ಮಾಸ್ಟರ್. ಸೂಪರ್ ಪರ್ಫಾರ್ಮೆನ್ಸ್, ವೆಲ್ ಕೋಆರ್ಡಿನೇಟೆಡ್. ನಿಮ್ಮ ಟೀಮ್ ಇದು ಬಿಗ್ ಅಡ್ವಾಂಟೇಜೇ ಕೋಆರ್ಡಿನೇಷನ್ಸ್, ವೆರಿ ವೆಲ್ ಕೋಆರ್ಡಿನೇಟೆಡ್ ಆ್ಯಂಡ್ ಎಲ್ಲರೂ ರಿದಮ್ ಸೆನ್ಸ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಇಸ್ ಅಲ್ಟಿಮೇಟ್. ನೀವು ಎಲ್ಲಿದ್ರೆ ಇಷ್ಟ ತನಕ? ಪುತ್ತೂರಲ್ಲಿ ಏನು ಮಾಡ್ತಿದ್ದೀರಾ? ಪುತ್ತೂರಲ್ಲಿ ನಮ್ಮದೇ ಒಂದು ಡ್ಯಾನ್ಸ್ ಕ್ಲಾಸ್ ಉಂಟು, ಪಲ್ಲಟ್ಕ ಕಲಿಮಾರಲ್ಲಿ. ಓಕೆ ಓಕೆ. ಎಷ್ಟು ಕಡೆ ಇದೆ ಡ್ಯಾನ್ಸ್ ಕ್ಲಾಸ್? 2-3 ಕಡೆ ಇದೆಯಾ? ಇಲ್ಲ, ಒಂದು ಕಡೆ ಮಾತ್ರ ಇದೆ. ಚೆನ್ನಾಗಾಯಿತು ಪರ್ಫಾರ್ಮೆನ್ಸ್. ನಿಮ್ಮ ಸರ್ ಬಂದಿದ್ದಾರಾ? ಎಸ್. ಕರೀರಿ ಸ್ಟೇಜ್ಗೆ. ಎನ್ವಿ ಬ್ರದರ್ಸ್. ಸಾರಿ, ಅವ್ರಿಗೆ ಒಂದು ಜೋಶ್ ಕೊಡೋಣ ಅಂತ ಚೆನ್ನಾಗಿಲ್ಲ ಅಂತ ಹೇಳಿದೆ, ಬಟ್ ಇಟ್ ವಾಸ್ ರಿಯಲಿ ಗುಡ್. ಸೂರಜ್ ಅವರು ಹೇಳಿದ ಹಾಗೆ ಕೋಆರ್ಡಿನೇಷನ್ ಆ್ಯಕ್ಚುಲಿ ನಿಮ್ಮ ಸ್ಟ್ರೆಂತ್ ಆಗಿತ್ತು. ಆ್ಯಂಡ್ ಈ ಒಂದು ಸಾಂಗ್ ಪರ್ಟಿಕ್ಯುಲರ್ಲಿ ನಾನೇ ಪರ್ಸ್ನಲಿ ಏನು ಮಾಡ್ತೀನಿ, ಸ್ವಲ್ಪ ಲೋ ಫೀಲ್ ಆದಾಗ ಈ ಸಾಂಗ್ ಯಾವತ್ತೂ ಕೇಳ್ತೀನಿ ಎನರ್ಜಿ ಬರೋದಕ್ಕೆ. ಅವರು ಪರ್ಫಾರ್ಮು ಹಾಗೆ ಮಾಡಿದರು, ಆ್ಯಕ್ಚುಲಿ ಎಲ್ಲರಿಗೂ ಜೋಶ್ ಬರೋ ಥರ ಪರ್ಫಾರ್ಮ್ ಮಾಡಿದ್ದು. ನನಗದು ತುಂಬ ಇಷ್ಟ ಆಯಿತು. ಸೊ ಮಸ್ತ್ ಲೈಕ್ ಆತನ ಪರ್ಫಾರ್ಮೆನ್ಸ್. ನಿಂಚೆನೆ ಮೇಂಟೈನ್ ಮನ್ಪ್ಲೆ. ಸೊ ಅಪ್ಕಮಿಂಗ್ ರೌಂಡ್ಸ್ಗ್ಲ ಉಂದೆರ್ಲ ಎಡ್ಡೆ ಪರ್ಫಾರ್ಮೆನ್ಸ್ ಬೋರ್ಡ್ ಎಂಕ್ಲೆಗ್. ಸೊ ನಿಕುಲು ಇನಿ ಎಂಕ್ಲೆಗ್ ಒಂಜಿ ಎಡ್ಡೆ ವನಸ್ ಕೊಡ್ದೆಲ್ಲ ಒಂಜಿ ನಿಕುಲು ವನಸ್ ಕೊರ್ಚಲ್ಡ ಖಾಲಿ ಬ್ರೇಕ್ಫಾಸ್ಟ್ ಕೊರಿಯಡ ಆಯ್ಜಿ. ಸೊ ನಿಕುಲು ಎಡ್ಡೆ ಒಂಜಿ ಇಂದೆರ್ಲ ಎಡ್ಡೆ ಪರ್ಫಾರ್ಮೆನ್ಸ್ ಪತ್ತೊಂಬರ್ಡು. ಓಕೆ, ಆಲ್ ದ ಬೆಸ್ಟ್ ಗೈಸ್. Yes, ನಮ್ಮ ಟಿವಿ ಪ್ರೆಸೆಂಟ್ಸ್ ಡಾನ್ಸ್ ವಾರಿಯರ್ಸ್ ಸೀಸನ್ 2 ಪವರ್ಡ್ ಬೈ ಅಮೃತ್ ನೋನಿ ಮತ್ತು ನಿಪಾನ್ ಪೇಂಟ್ಸ್. ಹಾಗೆಯೇ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬಂದ್ಬಿಟ್ಟು ಅರುಣಾ ಮಸಾಲೆಗಳು, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹಾಗೆಯೇ ಅರುಣಾ ಮಸಾಲೆಗಳು. ಸೊ ನಮ್ಮ ಜೊತೆಗೆ ಪಾರ್ಟಿಸಿಪೇಟ್ ಆಗಿ ಇದು ಪರೋಡಂದೇಜಿಂದು ಸೆಲೆಕ್ಟ್ ಆಗಿ ಬಂದ್ರೆ ತುಜಿ ಜೋಶ್ ಅಂಚನೆ ಇಪ್ಪಡಿ ಅಪ್ಪಲ್ಲ ವೈಟಿಂಗ್ ಇಪ್ಪನಲ್ಲ ಸರ್ ಸೆಲೆಕ್ಟ್ ವೈಟಿಂಗ ಸೆಲೆಕ್ಟ್ ಆದ್ರಾ? ಸೊ ಹೇಗೆ ಅನಿಸ್ತಾ ಇದೆ ಸೆಲೆಕ್ಟ್ ಆದ ನಂತರ? ತುಂಬಾ ಖುಷಿ ಆಗ್ತಾ ಇದೆ. ಖುಷಿ ಗೊತ್ತಾಗ್ತಾ ಇಲ್ಲಪ್ಪ, ಸ್ವಲ್ಪ ಬೊಬ್ಬೆಲ್ಲ ಹಾಕಿ ಖುಷಿ ತೋರಿಸ್ಬೇಕಲ್ವಾ? ಖುಷಿಯಲ್ಲಿದ್ದಾರೆ. ಸೊ ಹಾಗಾದ್ರೆ ನಿಮ್ಗೆ ಟ್ರೈನ್ ಮಾಡಿದ ಕೊರಿಯೋಗ್ರಾಫರ್ಗಳು ಇದಾರಲ್ವಾ? ಸೊ ದಟ್ ಈಸ್ NV ಅಲ್ವಾ? ಸೊ ಏನ್ ಹೇಳಿದ್ರು ಸರ್ ಸೆಲೆಕ್ಟ್ ಆದ ನಂತರ? ತುಂಬಾ ಖುಷಿ ಪಟ್ರು ಸರ್. ಖುಷಿ ಪಟ್ರು. ಸೊ ಹಾಗಾದ್ರೆ ನೆಕ್ಸ್ಟ್ ರೌಂಡಿಗೆ ಮತ್ತೊಮ್ಮೆ ಬರ್ತಾ ಇದ್ದೀರಾ? ಸೊ ಎನಿ ಹ್ಯಾವ್ ಡೂ ವೆಲ್ ಇನ್ ಯುವರ್ ನೆಕ್ಸ್ಟ್ ರೌಂಡ್. ಓಕೆ, ಅಂಡ್ ಕಂಗ್ರ್ಯಾಚುಲೇಷನ್ಸ್. ಬೈ ಬೈ, ಸಿ ಯು ಆನ್ ನೆಕ್ಸ್ಟ್ ರೌಂಡ್. ಎಸ್. ವೈಟ್ ಹಲೋ, ವೆರಿ ನೈಸ್. ಬಹಳ ಚೆನ್ನಾಗಿ ಕಾಣ್ತಾ ಇರುವಂತಹ ಟೀಮ್. ಏನ್ ನಿಮ್ ಟೀಮ್ ಹೆಸರು? ಹರ್ಷಿತಾ. ನಿಮ್ ಹೆಸರು ಹರ್ಷಿತಾ, ಟೀಮ್ ಹೆಸರು? ಸೈಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್. ಸೈಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್, ವೆರಿ ನೈಸ್. ಸೊ ಸ್ಪೆಷಲ್ ಸ್ಕೂಲ್ ಅಂತ ಹೇಳುವಾಗ ಸೊ ವೀಕ್ಷಕರಿಗೆ ಏನಂತ ಹೇಳಿದ್ರೆ ವಿಶೇಷ ಸಾಮರ್ಥ್ಯವುಳ್ಳ ಮಕ್ಕಳು ಅಂತ ಹೇಳ್ತೇವೆ ನಾವು. ಸೊ ವಿ ಆರ್ ನಾಟ್ ಕನ್ಸಿಡರಿಂಗ್ ದಮ್ ಸ್ಪೆಷಲ್ ಬಟ್ ಎಕ್ಸ್ಟ್ರಾಡಿನರಿ ಅಂತ ಹೇಳ್ಬೋದು. ಸೊ ಒಬ್ಬೊಬ್ಬರಿಗೂ ದೇವರು ಒಂದೊಂದು ರೀತಿಯ ಒಂದು ಲೈಫ್ ಸ್ಟೈಲ್ ಇರುತ್ತೆ, ಬಟ್ ಇವರಿಗೊಂದು ವಿಶೇಷವಾದಂತಹ ಜೀವನ ಶೈಲಿ ಇರುತ್ತೆ. ಬಟ್ ಏನಿಲ್ಲ, ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರನ್ನು ನೋಡಿ. ಎಸ್, ವೆಲ್ಕಮ್ ಫಾರ್ ಡಾನ್ಸ್ ವಾರಿಯರ್. ಎಸ್, ಬನ್ನಿ ಮೇಡಮ್. ಓಕೆ, ಸೊ ಸೈಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲು ಕಷ್ಟ ಅಂತ ಅನಿಸ್ತಲ್ವಾ ನಿಮ್ಗೆ ಇವರನ್ನು ಟ್ರೈನ್ ಮಾಡಬೇಕು ಅಥವಾ ಏನಾದರೂ ಈ ಥರ ರಿಯಾಲಿಟಿ ಶೋಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ? ಯಾಕಂದರೆ ನಮ್ಮ ವೀಕ್ಷಕರಿಗೂ ಗೊತ್ತಾಗಬೇಕು ಈ ಮಕ್ಕಳ ಸ್ಪೆಷಾಲಿಟಿ ಏನು ಅಂತ ಹೇಳಿ. ಕಷ್ಟ ಅಂಥೇಳಿ ಏನೋ ಅನಿಸೋದಿಲ್ಲ, ಕಷ್ಟ ಆದರೂ ಅವರ ಟ್ಯಾಲೆಂಟ್ಸನ್ನು ನಾವು ಒಂದು ಮೇಲೆ ತರಬೇಕು ಅಂತೇಳಿ ನಮ್ಮ ಒಂದು ಆಶೆ. ಸೊ ಎಲ್ಲ ಪೇರೆಂಟ್ಸ್ ಹಾಗೂ ಶಿಕ್ಷಕರು ಹಾಗೂ ನಮ್ಮ ವಿದ್ಯಾರ್ಥಿಗಳು ತುಂಬ ಸಹಕಾರ ಕೊಡ್ತಾರೆ ಅವರಿಗೆ ಕಲಿಸುವಾಗ ಸಹ. ಸೊ ನಮಗೆ ತುಂಬ ಖುಷಿಯಾಗ್ತದೆ ಮಕ್ಕಳಿಗೆ ಕಲಿಸುವಾಗ ಅವರ ಪ್ರತಿಭೆಗಳನ್ನು ನಾವು ಜನರಿಗೆ ತಲುಪುವಂತೆ ನಮಗೆ ನಮ್ಮ TV ಈ ಒಂದು ಅವಕಾಶವನ್ನು ಕೊಟ್ಟಿದೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ನಮ್ಮ ಮಕ್ಕಳಿಗೆ ವಿಜುವಲ್ಸ್ ಹಾಗೂ ಬೇರೆ ಬೇರೆ ಕಲಿಕಾ ತಂತ್ರಗಳನ್ನು ನಾವು ಉಪಯೋಗಿಸಿಕೊಂಡು ಅವರಿಗೆ ಸಂಬಂಧಪಟ್ಟಂತೆ ನಾವು ಅವರಿಗೆ ಪಾಠ ವಿಷಯಗಳು ಹಾಗೂ ಬೇರೆ ಡಾನ್ಸ್ ಆಗಲಿ ಎಲ್ಲ ವಿಷಯಗಳನ್ನು ನಾವು ಕಲಿಸ್ತೇವೆ. ಒಮ್ಮೆ ಪ್ರಾಕ್ಟೀಸ್ ಮಾಡುವಾಗ ಸಹ ಅಷ್ಟೇ, ಬೆಳಗಿಂದ ಸಂಜೆ ತನಕ ನಾವು ಅವರೊಟ್ಟಿಗೆ ಇದ್ದು ಪ್ರತಿಯೊಂದು ಹೆಜ್ಜೆಗಳನ್ನು ಒಂದು ದಿನಕ್ಕೆ 2 ಸ್ಟೆಪ್ಗಳನ್ನು ಕಲಿಸಿಕೊಂಡು ಈ ಒಂದು ಡಾನ್ಸ್ ವಾರಿಯರ್ಸ್ 2 ಈ ಒಂದು ಪ್ರೋಗ್ರಾಮಲ್ಲಿ ಭಾಗವಹಿಸಲು ತುಂಬ ಶ್ರಮಪಟ್ಟಿದ್ದೇವೆ. ಈ ಶ್ರಮಕ್ಕೆ ದೇವರು ನಮಗೆ ಬ್ಲೆಸ್ಸಿಂಗ್ಸ್ ಅನ್ನು ಕೊಡ್ತಾರೆ ಎಂಬ ನಂಬಿಕೆಯಿಂದ ನಾವು ಬಂದಿದ್ದೇವೆ. ಡಾನ್ಸಿಗೆ ರೆಡಿಯಾ? ಸೊ ಆರ್ ಯು ರೆಡಿ ಅಂತ ಹೇಳಿದ್ರೆ ರೆಡಿ ಅಂತ ಹೇಳಲಿಕ್ಕೆ ಓಕೆನಾ? ಎಸ್, ಆರ್ ಯು ರೆಡಿ? ಹಾಯ್, ನಮಸ್ಕಾರ.
ಎಲ್ಲಿಂದ ಬಂದಿದ್ದೀರಿ ನೀವೆಲ್ಲ? ಸೈಂಟ್ ಆಂಗೇಸ್ ಸ್ಕೂಲ್. ಓಕೆ, ಎಲ್ಲಿದೆ ಅದು? ಮಲ್ಲಿಕಟ್ಟೆ, ಕದ್ರಿ ಮಲ್ಲಿಕಟ್ಟೆ. ಓಕೆ ಓಕೆ. ನಿಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಟೈಮ್ ಸಿಕ್ತಾ? ಸಿಕ್ಕಿದ್ಯಾ? ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರಿ? ಒಂದು ವಾರ ಮಾಡಿದ್ದೀರಿ. ಓಕೆ, ವೆರಿ ಗುಡ್. ಓಕೆ, ನಿಮ್ಮ ಡ್ರೆಸ್ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಕಾಣ್ತಾ ಇದ್ದೀರಾ ಎಲ್ಲರೂ. ಎಸ್, ಯಾರು ಸ್ಟಿಚ್ ಮಾಡಿದ್ದು? ಯಾರು ಮ್ಯಾಮ್ ತಂದು ಕೊಟ್ಟದ ಅಥವಾ ನೀವೇ ಸ್ಟಿಚ್ ಮಾಡಿದ ಡ್ರೆಸ್? ಸಿಸ್ಟರ್ ತಂದು ಕೊಟ್ರಾ? ತುಂಬ ಚೆನ್ನಾಗಾಗಿದೆ. ಇವಾಗ ಚೆನ್ನಾಗಿ ನೀವು ಡ್ಯಾನ್ಸ್ ಮಾಡಬೇಕು, ಓಕೆನಾ? ಓಕೆ, ಆಲ್ ದ ಬೆಸ್ಟ್ ನಿಮಗೆ. ಏನು ಮಾಡೋದು ಮುಂದೆ ಏನು ಮಾಡೋದಂತ ನೀನು ಮಂಕಾಗಿ ಕೂತ್ರಂಗೆ, ಆ ಸವಿಗನಸಿನ ಸಿಹಿ ಪ್ರತಿ ನಿಮಿಷವ ನಿನ್ನ ಕೈಯಾರ ಕೊಂದಂಗೆ. ಹೇಗೆ ಬಾಳೋದು ಎಲ್ಲ ನೋಡಿ ನಗುತ್ತಾರೆ ಅಂತ ಬೇಜಾರಾದ್ರಂಗೆ, ನಿನ್ನ ನಗುವಲ್ಲೇ ಗೆಲ್ಲಬೇಕು ಇಡೀ ಪ್ರಪಂಚವೇ ತಿರುಗಿ ನೋಡಂಗೆ. ಇಲ್ಲಿ ಕಾದು ತಿನ್ನೋ ಹಣ್ಣು ತುಂಬಾ ಸ್ವೀಟ್ ಮಗ, ನಿನ್ ಟೈಮ್ ಕೂಡ ಬರ್ತದೋಸಿ ತಡಿ ಮಗ. ಕೆಟ್ಟ ನೆನಪುಗಳನ್ನು ನೀ ಡಿಲೀಟ್ ಮಗ, ಬರೀ ಗುಡ್ ವೈಬ್ಸ್ ಓನ್ಲಿ ರಿಪೀಟ್ ಮಗ. ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ ಅಂತೋ. ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಲೈಫು ಹೆಂಗೆ ಇದ್ರು ನಂಗೆ ಸೂಪರ್ ಆಗಿದೆ ಅಂತೋ. ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಜೀವನದಲ್ಲಿ ನಂಗೆ ಈಗ ಖುಷಿಯಾಗಿದೆ ಅಂತೋ. ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಯಾರೇ ಏನೇ ಅಂದ್ರು ನಾನು ಸೂಪರ್ ಆಗಿರ್ತೀನಿ ಅಂತೋ. ಮಾತಾಡೋರು ನಿನ್ನ EMI ಕಟ್ತರ, ಜೀವನದಲ್ಲಿ ಸೋತಿದ್ದಾಗ ಬೆನ್ ತಟ್ಟರ. ಹೊಟ್ಟೆ ಹಸಿ ಅಂತ ಅಂದಾಗ ಊಟ ಹಾಕ್ತಾರ, ಶನಿವಾರ ಸಂಜೆ ಖರ್ಚು ಕಾಸು ಕೊಡ್ತಾರ. ಇಟ್ಸ್ ಓಕೆ, ನಿಂಗ್ ತುಂಬಾ ಜನ ಫ್ರೆಂಡ್ಸ್ ಇಲ್ಲ ಅಂದ್ರು ಓಕೆ, ನೀನ್ ಹಾಕೋ ಪೋಸ್ಟ್ ಲೈಕ್ಸ್ ಇಲ್ಲ ಅಂದ್ರು ಓಕೆ, ನಿನ್ ಜೇಬಲ್ ನಯ ಪೈಸಾ ಇಲ್ಲ ಅಂದ್ರು ಓಕೆ, ಜೀವನ ನಡೀತದೆ ಆಲ್ ಓಕೆ. ಇಲ್ಲಿ ಸ್ವಾಭಿಮಾನ ದೇವ್ರಿದ್ದಂಗಲ್ಲ, ನಿನ್ನ ಹಣೆ ಬರ ಕೊಣೆ ಕಂಡೋರ ಅಭಿಪ್ರಾಯ ಅಲ್ಲ. ನಿನ್ನ ಕಷ್ಟಕ್ಕಿಲ್ಲ ನಷ್ಟಕ್ಕಿಲ್ಲ ಬೇಕಾದಾಗ ಜೊತೆಗಿಲ್ಲ ಅಂತವ್ರ ಅಭಿಪ್ರಾಯ ಕಟ್ಕೊಂಡೆ ಏನ್ ಮಾಡ್ತೀವಾಗ್ಲೇ. ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಜೀವನದಲ್ಲಿ ನನಗೆ ಈಗ ಖುಷಿಯಾಗಿದೆ. ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಜೀವನದಲ್ಲಿ ನನಗೆ ಈಗ ಖುಷಿಯಾಗಿದೆ. ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಜೀವನದಲ್ಲಿ ಏನೇ ಬಂದ್ರು ಖುಷಿಯಾಗಿದೆ ಅನ್ಕೋ. ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಯಾರೇ ಏನೇ ಅಂದ್ರು ನಾನು ಸೂಪರ್ ಆಗಿರ್ತೀನಿ ಅನ್ಕೋ. ನನಗೆ ಒಂದು ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಏನು ಅನಿಸ್ತಾ ಇದೆ ಅಂದರೆ, ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ನನಗೆ ಹ್ಯಾಪಿಯಾಗಿದೆ. ಐ ಥಿಂಕ್ ಇಷ್ಟು ಸೂರಜ್ ಇಷ್ಟು ಟೀಮ್ಸಲ್ಲಿ ಪ್ರಾಪ್ಸ್ ಅಂತ ಯೂಸ್ ಮಾಡಿರೋದು ಫಸ್ಟ್ ಟೀಮ್ ನಿಮ್ಮ ಟೀಮ್. ಸೊ ಕಾಸ್ಟ್ಯೂಮ್ ಮತ್ತು ಪ್ರಾಪ್ಸ್ಗೆ ನನ್ನ ಕೈಯಿಂದ ನಾನು ಆ್ಯಕ್ಚುಲಿ ಫುಲ್ ಮಾರ್ಕ್ಸ್ ಕೊಡ್ತಾ ಇದ್ದೀನಿ, ಓನ್ಲಿ ಬಿಕಾಸ್ ಪ್ರಾಪ್ಸ್ನ ಅವ್ರು ಅಷ್ಟು ಚೆನ್ನಾಗಿ ಕೋಆರ್ಡಿನೇಷನಲ್ಲಿ ಯೂಸ್ ಮಾಡಿದರು ಅಂತ. ಸೊ ಇನ್ನೇನು ನನಗೆ ಇಷ್ಟ ಆಯಿತು ಅಂತಂದರೆ ಕೋಆರ್ಡಿನೇಷನ್ ಆಲ್ಸೋ. ನೀವು ಇದು ಬೆಂಡ್ ಮಾಡೋದು, ಒಬ್ರ ನಂತರ ಒಬ್ಬರು ವೇವ್ಸ್ ಮಾಡೋದು, ಇಟ್ ವಾಸ್ ರಿಯಲಿ ನೈಸ್. ಸೊ ಸೂರಜ್ ಅವರು ಕೂಡ ಅವ್ರ ಒಪಿನಿಯನ್ ಹೇಳ್ತಾರೆ, ಆಮೇಲೆ ನಾವು ಡಿಸಿಷನ್ ತಗೊಳ್ಳೋಣ. ಓಕೆ, ಹಾಯ್ ಹಾಯ್ ಸರ್. ಹಾಯ್, ಹೇಗನ್ನಿಸ್ತು ಡಾನ್ಸ್ ಮಾಡಿ? ತುಂಬ ಚೆನ್ನಾಗಂತು. ತುಂಬ ಚೆನ್ನಾಗಾಯ್ತಾ? ಎಷ್ಟು ಜನಕ್ಕೆ ಈ ಸಾಂಗ್ ಇಷ್ಟ? ನನ್ನ ಫೇವ್ರೇಟ್. ನಿಮಗೆ ಯಾರಿಗೆಲ್ಲ ಇಷ್ಟ? ಎಲ್ರಿಗೂ ಇಷ್ಟನಾ ಸಾಂಗ್? ಎಸ್ ಸರ್. ಯಾವ ಸ್ಟೆಪ್ ಇಷ್ಟ ನಿಮಗೆ ಅದರಲ್ಲಿ ಮಾಡಿದ್ರಲ್ಲಿ? ಯಾವ ಸ್ಟೆಪ್ ಮಾಡಲಿಕ್ಕೆ ಇಷ್ಟ ನಿಮ್ಗೆ ಯಾವಾಗಲೂ? ಯಾವುದಿದ? ಹ್ಯಾಪಿಯಾಗಿದೆ. ಓಕೆ, ಅದು ಸ್ಟೆಪ್ ತುಂಬ ಇಷ್ಟನಾ? ಹೌದು. ಓಕೆ, ನನಗೆ ನಿಮ್ಮ ಡ್ಯಾನ್ಸಲ್ಲಿ ಕಡಿಮೆ ಮಿಸ್ಟೇಕ್ ಸಿಕ್ತು, ತುಂಬ ಮಿಸ್ಟೇಕ್ ಇರಲಿಲ್ಲ, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಓಕೆ, ಸೂಪರ್. ಓಕೆ, ಯಾರು ಕಲಿಸಿದ್ರು ಡ್ಯಾನ್ಸ್ ನಿಮಗೆ? ಸಿಸ್ಟರ್ ಸೋನಲ್ ಇದಾರ? ಸಿಸ್ಟರ್ ಇದ್ದಾರೆ. ಸೊ ನಿಮ್ಮ ಸಿಸ್ಟರ್ನ ಕರೀರಿ, ನೋಡೋಣ, ಮಾತಾಡೋಣ. ಹಲೋ ಸಿಸ್ಟರ್. ಹಲೋ ಹಲೋ.
ತುಂಬ ಚೆನ್ನಾಗಾಯಿತು ಸಿಸ್ಟರ್, ನೀವು ನೋಡಿದ್ರಾ? ಆ್ಯಂಡ್ ಹೆಂಗೆ ಅನಿಸ್ತು ನಿಮಗೆ? ಪ್ರಾಕ್ಟೀಸ್ ಕೊಡಲಿಕ್ಕೆಲ್ಲ ಕಷ್ಟ ಆಯಿತಾ, ಹೇಗಾಯಿತು? ತುಂಬ ಕಷ್ಟ ಆಯಿತು ಬಿಕಾಸ್ ಕೊರೋನಾದಿಂದ 2.5 years ನಮ್ಮ ಜೊತೆಗೆ ನಮ್ಮ ಮಕ್ಕಳು ಇರಲಿಲ್ಲ. ಆನ್ಲೈನ್ ಅಂತ ಹೇಳಿದ್ರೆ ಅಷ್ಟಕ್ಕೆ ಅದು, ಬಿಕಾಸ್ ಲೈವ್ ಬಾಂಧವ್ಯ ಒಂದು ಸಿಗಲ್ಲ. ಹೌದು ಸರ್. ಸಿಸ್ಟರ್ ಇದನ್ನ ಆನ್ಲೈನ್ ಅಲ್ಲಿ ಕಲಿಸಿದ್ರ? ಇಲ್ಲ ಮ್ಯಾಮ್, ಇದು 1 weekಲ್ಲಿ ನಮಗೆ ಪ್ರಶಾಂತ್ ಸರ್ ಮತ್ತು ಡಿಕ್ಸನ್ ಸರ್ ನಮ್ಮ ಸ್ಕೂಲಿಗೆ ಬಂದಿದ್ರು ಇನ್ವಿಟೇಷನ್ ಕೊಡಲಿಕ್ಕೆ. ಹೀಗೆ ಒಂದು ಪ್ರೋಗ್ರಾಮ್ ನಡೀತಾ ಉಂಟು, ದಯವಿಟ್ಟು ಬರ್ತೀರಾ ಅಂತ. ಅವರ ಒಂದು ಇಂಟ್ರೆಸ್ಟಿಂದ ಹಾಗೂ ಅವರ ಒಂದು ಬ್ಯಾಕಪ್ ಸಪೋರ್ಟಿಂದ ನಾವು ಇವತ್ತು ಈ ವೇದಿಕೆಯಲ್ಲಿ ನಮ್ಮ ಮಕ್ಕಳಿಗೆ, ಸಾಮಾನ್ಯ ಮಕ್ಕಳ ಜೊತೆಗೆ ಒಂದು ಪ್ಲಾಟ್ಫಾರ್ಮ್ ಅನ್ನು ನೀವು ಕಲ್ಪಿಸಿಕೊಟ್ಟಿದ್ದೀರಿ. ನಾನು ಏನು ಹೇಳಲಿಕ್ಕೆ ಹೋಗ್ತಿದ್ದೇನೆ ಅಂದರೆ, ನಾನು ಸ್ಟಾಪ್ ಮಾಡ್ತಿದ್ದೇನೆ, ರಿಯಲಿ ಸಾರಿ. ನಾನು ಏನು ಹೇಳಲಿಕ್ಕೆ ಹೋಗ್ತಿದ್ದೇನೆ ಅಂದರೆ, ನಾನು ಅವರನ್ನು ಬೇರೆ ಮಕ್ಕಳ ಜೊತೆ ಸಾಮಾನ್ಯ ಮಕ್ಕಳಾಗೆ ನಾನು ಟ್ರೀಟ್ ಮಾಡಿದ್ದೇನೆ ಇವತ್ತು. ಅಂದರೆ ನೀವು ಹೇಳೋ ರೀತಿ ನಾವು ಅವರನ್ನು ಟ್ರೀಟ್ ಮಾಡ್ತಾ ಇಲ್ಲ. ಸಾಮಾನ್ಯ ಮಕ್ಕಳು ಮಾಡೋದನ್ನು ಸಹ ಇವತ್ತು ಮಾಡಿದ್ದಾರೆ. ತುಂಬ ಟೀಮ್ ಸೆಲೆಕ್ಟ್ ಆಗಿಲ್ಲ, ಆದರೆ ಸೆಲೆಕ್ಟ್ ಆಗಿದ್ದಾರೆ. ನನ್ನ ಜೊತೆಗೆ ಇನ್ನೊಬ್ರು ಟೀಚರ್ ಇದ್ದಾರೆ, ಪ್ಲೀಸ್ ಕರೀರಿ ಅವರನ್ನು. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಿಮಗೆ ನೀವೇ ಕಾಂಪಿಟೀಟರ್ಸ್. ನೀವು ಈ ರೌಂಡ್ಗಿಂತ ಇನ್ನೊಂದು ರೌಂಡ್ ಇನ್ನೂ ಚೆನ್ನಾಗಿ ಮಾಡಬೇಕು, ಓಕೆನಾ? ಜೋರಲ್ಲಿ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಯಾವುದೇ ಕಂಪ್ಯಾರಿಸನ್ ಇಲ್ಲ, ಅವರ ಕೆಪಾಸಿಟಿಗೆ ಎಷ್ಟು ಮಾಡಿದ್ದಾರೆ ಅದರ ಮೇಲೆ ಜಡ್ಜ್ಮೆಂಟ್ ಹೋಗ್ತಾ ಇರುತ್ತೆ. ನಾನಾಗಲಿ ನೀತು ಅವರಾಗಲಿ, ಇದು ನಮ್ಮದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಸೆಲೆಕ್ಷನ್ ಕೊಟ್ಟಿರೋದು. ಎಸ್, ಯು ಕ್ಯಾನ್. ಎಸ್. ಸೊ ಸಿಸ್ಟರ್, ಅವರು ಸೂರಜ್ ಹೇಳಿದ ಹಾಗೇನೆ, ಅಫ್ಕೋರ್ಸ್ ನೀವು ಹೇಳಿದ್ರಿ ಸ್ಪೆಷಲ್ ಸ್ಕೂಲ್ ಅಂತ. ನಮಗೆ ಅವ್ರ ಪರ್ಫಾರ್ಮೆನ್ಸ್ ಸ್ಪೆಷಲ್ ಆಗಿತ್ತು, ಬಟ್ ಸ್ಟೇಜ್ ಎಲ್ಲರಿಗೂ ಒಂದೇನೆ. ಅವರು ಬೆಂಗಳೂರಿಂದ ಬಂದಿರಲಿ ಇಲ್ಲ ಮಂಗಳೂರಿಂದಾನೇ ಬಂದಿರಲಿ, ವಿಶೇಷ ಚೇತನರೇ ಆಗಿರಲಿ, ನಮಗೆ ನಾವು ಜಡ್ಜ್ ಮಾಡುವಾಗ ಎಲ್ಲರೂ ಸೇಮ್ ಒಂದೇ ಇರ್ತಾರೆ. ಸೊ ನಾವು ನಿಮ್ಮನ್ನು ಸೇಮ್ ಅಂತಾನೆ ಅವ್ರು ಹೇಳ್ದಾಗೆ, ಐ ಡೋಂಟ್ ವಾಂಟ್ ಟು ರಿಪೀಟ್ ಇಟ್, ಬಟ್ ನೆಕ್ಸ್ಟ್ ನೀವು ಇವಾಗ ಸಿಲೆಕ್ಟ್ ಆಗಿದ್ದೀರಾ, ನೆಕ್ಸ್ಟ್ ಈ ಸ್ಟೇಜ್ ಮೇಲೆ ಬಂದಾಗ ಇನ್ನೂ ಧಮಾಕ ಮಾಡಬೇಕು, ಓಕೆನಾ? ಆ್ಯಂಡ್ ನೀವು ಮಂಗಳೂರಲ್ಲ, ಫುಲ್ ಕರ್ನಾಟಕಕ್ಕೆ ಒಂದು ಎಕ್ಸಾಂಪಲ್ ಆಗ್ತೀರಾ. ನೀವು ರಿಯಾಲಿಟಿ ಶೋಗೆ ಬಂದು ಈ ಥರ ಕಾಂಪೀಟ್ ಮಾಡ್ತಿದ್ದೀರಂತ. ಓಕೆ ಸಿಸ್ಟರ್, ನೀವೇನಾದ್ರು ಮೆಸೇಜ್ ಸೊಸೈಟಿ ಕೊಡ್ಬೇಕಂತಿದ್ರೆ? ಸೊಸೈಟಿಗೆ, ಆಸ್ ಯು ಟೋಲ್ಡ್ ಎಟ್ ದ ಬಿಗಿನಿಂಗ್, ಬೋತ್ ದ ಜಡ್ಜಸ್ ಸೆಡ್ ದಟ್ ವಿ ಹ್ಯಾವ್ ಟು ಬಿ unique and be happy. Both of you gave the same message. So through the song we would like to give, because they are innocent, they are guileless. What we teach them, they do beyond our expectation. That is truth. And it is 100% truth, I agree. Because it is not an easy job to teach within a week. So it was for us like blood and sweat. Yes, so when they were on the stage, we were nervous. Actually, they were like happily they were dancing, because that is the concept I would like to give to the audience. Be happy, life is all okay. Thank you. Dance warriors. ಇನ್ನೊಂದು ವಾರಿಯರ್ ಟೀಮ್ ನಮ್ಮ ಜೊತೆಗಿರೋ. ವೆರಿ ನೈಸ್. ನಗ್ನಗ್ತಾ ರೆಡಿ ಇದ್ದೀರಾ? ಹಾಯ್, ವೆರಿ ನೈಸ್. ಸೊ ಏನು ನಿಮ್ಮ ಟೀಮ್ ಹೆಸರು, ಎಲ್ಲಿಂದ ಬರ್ತಾ ಇರೋದು? ಮಿಲಾಗ್ರೆಸ್ ಕಾಲೇಜ್, ಟೀಮ್ 10 Warriors. 10 Warriors, ಡಾನ್ಸ್ ವಾರಿಯರ್ ಸೀಸನ್ 2ಗೆ 10 Warriors ನಮ್ಮ ಜೊತೆಗಿದ್ದೀರಾ. ಅದು ಕೂಡ ಮಿಲಾಗ್ರೆಸ್ ಇನ್ಸ್ಟಿಟ್ಯೂಷನ್ ಅಲ್ವಾ? ಎಸ್. ಓಕೆ, ಸೊ ಏನು ಸ್ಟಡಿ ಮಾಡ್ತಾ ಇರೋದು ನೀವು? ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಆರ್ ದೇರ್, FND ಸ್ಟೂಡೆಂಟ್ಸ್ ಆರ್ ದೇರ್, BCom ಸ್ಟೂಡೆಂಟ್ಸ್ ಆರ್. ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ID. ಓ, ಇಷ್ಟೆಲ್ಲ ಕ್ಯಾಟಗರಿ ಇದೆ. ಹೋಟೆಲ್ ಮ್ಯಾನೇಜ್ಮೆಂಟ್, FND ಮತ್ತೆ BCom, ID. ID ಅಂದ್ರೆ ಇಂಟೀರಿಯರ್ ಡಿಸೈನಿಂಗ್. ಸೊ ಇದರಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಮಾಡ್ತಿರೋರು ಯಾರು? 1, 2. ಸೊ ನೀವು ಏನು ಇಂಟೀರಿಯರ್ ಇದ್ರೆ ಅದೆಲ್ಲ ಆರ್ಡರ್ ಎಲ್ಲ ತಗೊಳ್ತೀರಾ? ಸರ್. ಸೊ ಏನು ಇಂಟೀರಿಯರ್ ಅಂದ್ರೆ ಯಾವ ಥರ ಎಲ್ಲ ಮಾಡಿಕೊಡ್ತೀರಾ? ಲೈಕ್ ಈಗ ಒಂದು ಪ್ಲ್ಯಾನ್ ಇರ್ತದೆ, ಸೊ ಅದನ್ನು ನಾವು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೇವೆ, ಲೈಕ್ ಒಳಗಡೆ ಹೇಗೆ ನಾವು ಸೆಟ್ ಮಾಡ್ಬೋದು ಐಟಮ್ಸ್ ಎಲ್ಲ, ಅಂದರೆ ವಾರ್ಡ್ರೋಬ್, ಈಗ ಕ್ಲೋಸೆಟ್, ಮತ್ತು ಬೆಡ್, ಸೈಡ್ ಟೇಬಲ್, ಆ ಥರ ಎಲ್ಲ. ಸೊ ಇಂಟೀರಿಯರ್ ಡಿಸೈನ್ ಬಗ್ಗೆ ಇಷ್ಟು ಹೇಳಿದ್ರು. ಯಾಕೆ ಗೊತ್ತಾ ನಾನು ಕೇಳಿದ್ದು ನಿಮಗೆ? ಆ್ಯಕ್ಚುಲಿ ಬೇಗದಲ್ಲಿ ಒಂದು ಸ್ವಲ್ಪ ಮನೆ ಕಟ್ಟಿಸೋ ಪ್ಲಾನ್ ಇದೆ. ಸೊ ಇಲ್ಲಾದರೂ ಸ್ವಲ್ಪ ಕಡಿಮೆಲ್ಲ ಅವರು ಫ್ರೀಯಲ್ಲೇ ಮಾಡಿ ಕೊಡ್ತೀರಲ್ವಾ ಸೆಲೆಕ್ಟ್ ಆದರೆ? ಇದನ್ನು ಸರಿ ನೋಟ್ ಡೌನ್ ಮಾಡಿಡಿ, ಮತ್ತೆ 3 ಸಲ ಟೆಲಿಕಾಸ್ಟ್ ಮಾಡಿ. ನನ್ನ ಮನೆ ಆದಾಗ ಇಂಟೀರಿಯರ್ ಫ್ರೀ ಮಾಡಿ ಕೊಡ್ತೀರಲ್ಲ ಯಾರು? ಕಮಿಂಗ್ ಟು ಸೆಕೆಂಡ್ ಪಾರ್ಟ್, ಯಾರೆಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಕಲಿತಿರೋದು? ವೆರಿ ನೈಸ್. 1, 2, 3 ಜನ, 2 ಹುಡುಗರಿದ್ದಾರೆ. ವೆರಿ ನೈಸ್. ಓಕೆ, ಸೊ ಬೇಸಿಕಲಿ ಫುಡ್ ಸೆಕ್ಟರ್ ಬಗ್ಗೆ ಜಾಸ್ತಿ ಕಲಿಯೋದಲ್ವಾ? ಫುಡ್ ಸೆಕ್ಟರ್ ಇದೆ, ಸರ್ವಿಸ್ ಸೆಕ್ಟರ್ ಇದೆ, ಫ್ರಂಟ್ ಆಫೀಸ್, ಹೌಸ್ ಕೀಪಿಂಗ್, ಅದರ್ ಡಿಪಾರ್ಟ್ಮೆಂಟ್. ಸೊ ಇದರ ಬಗ್ಗೆ ಎಲ್ರಿಗೂ ಮಾಹಿತಿ ಇರುತ್ತೆ ಅಲ್ವಾ ಫುಡ್ ಬಗ್ಗೆ? ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಕುಕ್ ಮಾಡ್ತಾ ಇದ್ದೀರಾ, ಡಾನ್ಸ್ ಮಾಡ್ತಾನೆ ಕುಕ್ ಮಾಡೋದು ಹೇಗೆ?
ಫಾರ್ ಎಕ್ಸಾಂಪಲ್ ಥಿಂಕ್ ಮಾಡಿ, ಈಗ ನಾವು ಎಂಕ್ಲು ಊರುಡು ಪುರ ಗೋಲಿ ಬಜೆ ಅಂಬಡ ಅವು ಪುರ ಫೇಮಸ್. ಸೊ ಅವಂತ ಎಣ್ಣೆಗೆ ಬಿಡುಪುನು. ಆ ಎಣ್ಣೆಗೆ ಬಿಡುವುದನ್ನು ನಾವೀಗ ಡ್ಯಾನ್ಸಲ್ಲಿ ಹೇಗೆ ಮಾಡ್ಬೋದು? ಎಲ್ಲರೂ ಮಾಡ್ಬೇಕಪ್ಪ. ಗೋಲಿ ಬಜೆ ವರ್ಷನ್ ಇದು. ಹೇಗೆ? ವೆರಿ ನೈಸ್. ಈಗ ಎಣ್ಣೆ ಬಿಟ್ಟಾಯ್ತು, ಕಾಯ್ತಾ ಇದೆ ತೆಗೆಯೋದು. ಸೂಪರ್ ಮಾರ ಅಲ್ಲ, ಗೋಲಿ ಬಜೆ ಎಲ್ಲ ಈ ನಮ್ಮ ಮೊಬೈಲಿ. ಗೋಲಿ ಬಜೆ ರೆಡಿ ಆಯ್ತು, ತಿನ್ನೋದು ಈಗ. ವೆರಿ ನೈಸ್. ಸೊ ಇದು ಹೋಟೆಲ್ ಮ್ಯಾನೇಜ್ಮೆಂಟ್ ಕಲ್ತಕ್ಕೂ ಗೋಲಿ ಬಜೆ ಬಿಟ್ಟು ಡಾನ್ಸ್ ಕೂಡ ಮಾಡಿದ್ರು. ಬಟ್ ಏನಿಗೆ ಆ ಜೋಕ್ಸ್ ಅಪಾರ್ಟ್, ಆಡಿಷನ್ಗೆ ಇವತ್ತು ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಎಕ್ಸೈಟ್ಮೆಂಟ್ ಇದೆ, ನರ್ವಸ್ನೆಸ್ ಇದೆ. ಸೆಲೆಕ್ಟ್ ಆದರೆ ಒಳ್ಳೇದು ಇನ್ನೂ ಸಹ ಮಾಡಬೇಕಂತ ಇದೆ. ಈಗ ಮಾಡೋ ಪರ್ಫಾರ್ಮೆನ್ಸ್ ಇನ್ನೂ ಸಹ ಒಳ್ಳೇದು ಮಾಡಬೇಕಂತ ಹೋಪ್ ಇಟ್ಕೊಂಡಿದೆ. ನೋಡ ಎಂತ ಆಗ್ತದೆ. ಯಾರು ಮುಂದೆ ಪರ್ಫಾರ್ಮ್ ಮಾಡಲಿಕ್ಕೆ ಸ್ವಲ್ಪ ಹೆದರಿಕೆ ಅಂತ ಅನಿಸುತ್ತೆ? ಹಾಗೇನಿಲ್ಲ, ಬಟ್ ಮ್ಯಾಮ್ ಇದ್ದಾರಲ್ಲ ಅಲ್ಲಿ, ಸೊ ಸ್ವಲ್ಪ ಅವ್ರು ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳೋದು ನೋಡಲಿಕ್ಕೆ. ಸೊ ಸರ್ ಓಕೆ ಫೈನ್. ಮತ್ತೆ ನಾನು ಫೈನ್ಗೆ ಇದು ಓಕೆ. ಎಸ್, ಬಟ್ ಎನಿ ಹೌ ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಒಂದು ವೇಳೆ ಸೆಲೆಕ್ಟ್ ಆದರೆ ಒಟ್ಟಿಗೆ ಕುತ್ಕೊಂಡು ಗೋಲಿ ಬಜೆ ತಿನ್ನುವ, ಆಯ್ತಾ? ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಒಂದು ನಿಮಿಷ, ಕಣ್ಣಿಗೆ ತುಂಬ ಹೊಡಿತಾ ಇದೆ ಕಾಸ್ಟ್ಯೂಮಿಂದ ಬರ್ತಾ ಇರೋ ಲೈಟ್. ಎಲ್ಲಿಂದ ಬಂದಿದ್ದೀರಿ? ಮಿಲಾಗ್ರೆಸ್ ಕಾಲೇಜ್. ಮಿಲಾಗ್ರೆಸ್ ಕಾಲೇಜ್, ಓಕೆ. ಸೊ ನಿಮ್ಮ ಡ್ಯಾನ್ಸ್ ಟೀಮ್ ಹೆಸರು ಹೇಳ್ಬೋದಾ? 10 ವಾರಿಯರ್ಸ್. 10 ವಾರಿಯರ್ಸ್, ಓಕೆ. ಸೊ ಸೋಲ್ಜರ್ಸ್ ಥರ 10 ಜನ ಬಂದಿದ್ದೀರಿ ಇವತ್ತು. ಸೊ ನಮ್ಮ ಪ್ರೋಗ್ರಾಮ್ ಹೆಸರು ಥರ ಡಾನ್ಸ್ ವಾರಿಯರ್ಸ್, ನೀವು 10 ವಾರಿಯರ್ಸ್. ಸೊ ಓಕೆ, ವಾರಿಯರ್ಸ್. ಎಸ್, ವಾರಿಯರ್ಸ್. ಸೊ ರೆಡಿ ಇದ್ದೀರಾ? ಎಸ್. ಸೊ ಒಂದು ವಾರಿಯರ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೇನೆ. ಸೊ ಆಲ್ ದ ಬೆಸ್ಟ್ ಮಿಲಾಗ್ರೇಸ್. ಥ್ಯಾಂಕ್ ಯು ಸರ್. వావ్, ఎంకల్న ప్రాక్టీస్ ఎడ్డెడావు నుండు ఈ ఎడ్డెడు మంతొందుల్ల ఈ ఇంచనే మంతొందిత్తెండ నిక్ ఇంటర్నేషనల్ లెవెల్ డాన్స్ಗೆ పోಲಿ ಅಂದು ಈ ಪಂಡಿನ ಕರೆಕ್ಟ್. ಓಕೆ, ಇತ್ತೆ ಬರ್ಪೇಂ, ಬಾಯ್. Doctor, how is Gagan? What is his condition? How is he? He's out of danger, nothing to worry. Doctor, can he dance again? No, he won't be able to dance, but I can give you only 30% of hope. एक लौ है 100 परछाई है, आँखों ने यादें बरसाई है, चाहत की जरा कोई पूछे, कीमत क्या दिल ने चुकाई है. And our next performance is India. तेरी बारी है कमर कसले, तेरे बस में है सारे मसले, तेरे टूटे हुए दिल की जमीनों पे हिम्मत की उगाए फसले, तेरे हाथों में कलम है तेरा और खून गरम है तेरा, कोई तीर निशाने से चूके ना, जम के कदम रख ले. ಡಾಕ್ಟರ್ ಖಾಲಿ 30% ಹೋಪ್ ಬಂದು ಬಂತೀನಿ. ಈ ಅವೇ 30% ಹೋಪನ್ನು 100% ಬಂದು ಎನ್ನಿದು ನಿನ್ನ ಬೆಸ್ಟ್ ಆಪುನಾತು ಈ ಮಲ್ಪು. ಕಮಾನ್ ಗಗನ್, ಯು ಕ್ಯಾನ್ ಡೂ ಇಟ್. खुद में तू हथियार है, लड़ने को तैयार है, धमके की एक चोट के जैसा हर तेरा बार है, मंजिल तुझ पे है फिदा, तेरा हाफिज है खुदा, कुछ ऐसा कर जाके वो भी तुझसे पूछे बंदे, बतला दे तेरी मर्जी है क्या. And the winner is Team
ಹಾಯ್ 10 ವಾರಿಯರ್ಸ್ ನಿಕಲ್ನ ಪುದರ್ ತಕ್ಕ ನಿಕಲ್ನ డాన్స్ ఇట్లా కాన్సెప్ట్లా వారియర్స్ నక్కనే ఇతను పండ లైఫ్ దాదా ఆండల గివ్ అప్ మన్పర బల్లి ఆయన ఫేస్ మంతదు స్ట్రగల్ మంతదు యూ హ్యావ్ టు కమ్ అప్ అన్ సో నికల ಟೀಮ್ ದಾದ ಪುದರುನು ಅಂಚೆನೆ ನಿಕಲ ಕಾನ್ಸೆಪ್ಟ್ ಲೆತನ್ ಆ್ಯಂಡ್ ಐ ಥಿಂಕ್ ಆಡಿಷನ್ಡ್ ಒಂದು ಫಸ್ಟ್ ಟೀಮ್ ಒಂಜಿ ಸ್ಕ್ರಿಪ್ಟ್ ದೀದ್ ಒಂಜಿ ವರ್ಕ್ ಮಂತದ ಇಂಚ ಒಂಜಿ ಕಾಂಪಿಟೇಷನ್ ಬತ್ತಿನ ಆ್ಯಂಡ್ ಆ ಸ್ಕ್ರಿಪ್ಟ್ಲ ಮಸ್ತ್ ಪಾಸಿಟಿವ್ ಆದಿತ್ತನ್ ಲೈಕ್ ಎನಿಥಿಂಗ್ ಇಫ್ ಯು ಹ್ಯಾಪನ್ಸ್ ಇನ್ ಲೈಫ್ ಯು ಕ್ಯಾನ್ ಕಮ್ ಅಪ್ ಅಂಡ್ ಸೊ ದಟ್ಸ್ ವೆರಿ ಗುಡ್ ಆ್ಯಂಡ್ ಕಾಸ್ಟ್ಯೂಮ್ ವೆರಿ ಗುಡ್ ಬಟ್ ವೆನ್ ಇಟ್ ಕಮ್ಸ್ ಟು ಡಾನ್ಸ್ ಆಬ್ವಿಯಸ್ಲಿ ಇಂಡಿವಿಜುವಲಿ ನಿಕುಲ್ ಕ್ವಶನ್ಸ್ ಕೇಳೆ you missed some of the other places. Coordination problem. Bakadala is body language edithin, expression edithin, but Gagan accident and expression matra kelar teltondittir. So Gagan poyina khushi anand neragottiji. So that is some feelings avu nikala encha barodandi in case indo next ge nikle use up some feelings encha pot panda audience ge reach avadav like oh we missed our friend or ಫ್ರೆಂಡ್ಗೆ ಆಕ್ಸಿಡೆಂಟ್ ಆ್ಯಂಡ್ ರಿಯಲ್ ಆ್ಯಂಡ್ ಎಂಚ ಒಪ್ಪುಂಡು ಆ ಫೀಲ್ ಇಂಕ್ ತುಯರ್ತಿಕ್ಕಿಜ ಆ ಮೂಮೆಂಟಿಗೆ ಬಟ್ ವೆನ್ ಇಟ್ ಕಮ್ಸ್ ಟು ಡಾನ್ಸ್ ಆಲ್ಸೋ ಮಸ್ತ್ ಕಡೆ ಕೋಆರ್ಡಿನೇಷನ್ ಪ್ರಾಬ್ಲಮ್ ಆ್ಯಂಡ್ ವೆನ್ ಯು ಟೇಕ್ ವಿತ್ ಎನದರ್ ಕಾಸ್ಟ್ಯೂಮ್ ಓವರ್ ಮಂತ್ನಾಗ ಆ್ಯಂಡ್ ಮಸ್ತ್ ಡ್ಯಾನ್ಸ್ ಕ್ಲಾಸ್ ಇಡಾವಡು ಅತನಿಗೆಲ್ಲ ಪ್ರಾಕ್ಟೀಸ್ ಏರಿಯಾ ಇಡಾವಡು ಅಲ್ಪ ಮಸ್ತ್ ಪ್ರಾಕ್ಟೀಸ್ ಮನ್ಪೊಡು ಅವು ಕೈಟ್ ಮಿಸ್ ಆಂಡ್ ಕೆಲವೇ ನಂಚಪುರ ಓಕೆ ವಿಲ್ ಸಿ ನಾನೊಂದು ಜಡ್ಜ್ ಯಾರನ್ನ ಒಪಿನಿಯನ್ ಆದಂದು ವಿಲ್ ಲೆಟ್ ಯು ನೋ. ಸೊ ಸೂರಜ್ ಅವರು ಆಲ್ಮೋಸ್ಟ್ ನನಗೆ ಹೇಳಬೇಕಾಗಿರೋದೆಲ್ಲ ಹೇಳಿದ್ದಾರೆ. ಸೊ ಒಂದು ಏನಂದರೆ ಡಾನ್ಸ್ ಆಗಿರ್ಬೋದು, ಅವ್ರು ಹೇಳಿದ ಹಾಗೆ ಒಳ್ಳೆ ಡ್ರಾಮಾ ಇತ್ತು ನಿಮ್ಮ ಇದರಲ್ಲಿ ಬಿಗಿನಿಂಗಿಂದ ಎಂಡ್ ತನಕ. ಇಟ್ ಸ್ಟಾರ್ಟ್ಸ್ ವಿತ್ ಹ್ಯಾಪಿನೆಸ್ ಆ್ಯಂಡ್ ಮತ್ತೆ ಡೌನ್ ಹೋಗುತ್ತೆ, ಮತ್ತೆ ಯುನೋ ಲೈಫ್ನ ಚೆನ್ನಾಗೇ ಹೇಳಿದ್ದೀರಿ. ಡೆಫಿನೆಟ್ಲಿ ನಿಮ್ಮ ಕಾಸ್ಟ್ಯೂಮ್ ನನಗೆ ತುಂಬ ಇಷ್ಟ ಆಯಿತು. ಸ್ಟೇಜ್ಗೆ ಯಾವ ಥರ ಇರಬೇಕು ಆ ಥರ ಡೆಫಿನೆಟ್ಲಿ ಇದೆ. ಬಟ್ ಐ ಸ್ಟಿಲ್ ವಾಂಟ್ ಟು ಕೀಪ್ ದಿಸ್ ಪೆಂಡಿಂಗ್. ಯಾಕೆ ಅಂತಂದರೆ ತುಂಬ ಟೀಮ್ಸ್ ಇದೆ ಆ್ಯಂಡ್ ನನಗೆ ಅನ್ನಿಸ್ತು ನೀವು ಇನ್ನೂ ಬೆಸ್ಟ್ ಕೊಡ್ಬೋದಾಗಿತ್ತು ಅನ್ನೋದು ನನ್ನ ಒಪಿನಿಯನ್. ಸೊ ಪೆಂಡಿಂಗಲ್ಲಿ ಇಡ್ತೀವಿ ಇವಾಗ, ಓಕೆನಾ? ಲೈಕ್ ನಾವು ಯಾವಾಗಲೂ ಹೇಳೋ ಹಾಗೆ ಎಲಿಮಿನೇಟ್ ಆಗಿಲ್ಲ, ಬಟ್ ವೆಯ್ಟಿಂಗಲ್ಲಿರುತ್ತೆ, ಓಕೆನಾ? ಸೊ ಗಗನ್ ವಿಲ್ ಕಮ್ ಬ್ಯಾಕ್. ಲೆಟ್ಸ್ ಸಿ ದ ರಿಸಲ್ಟ್ಸ್. ಓಕೆ, ಹೋಪಿಂಗ್ ಫಾರ್ ದ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಸರ್. ಈಗ ಯಾವ ಟೀಮನ್ನು ಯಾವ ಥರ ನಂಬುದಂತಲೇ ಗೊತ್ತಾಗಲ್ಲ, ಸೆಲೆಕ್ಟಾ ವೈಟಿಂಗ್ ಅಂತ ಹೇಳಿ. ಸೊ ಮಿಕ್ಸ್ಡ್ ಎಕ್ಸ್ಪ್ರೆಷನ್ಸ್ ಇರುತ್ತೆ. ಬಟ್ ಎನಿ ಹಾವ್ ನಮ್ಮ ಜೊತೆಗೆ ಇನ್ನೊಂದು ಟೀಮ್ ಈಗ ತಾನೇ ಪರ್ಫಾರ್ಮ್ ಮಾಡಿದೆ. ಹೇಗಾಯಿತು ಪರ್ಫಾರ್ಮೆನ್ಸ್, ಏನು ಹೇಳಿದ್ರು ಜಡ್ಜಸ್? ಜಡ್ಜಸ್ ಹೇಳಿದರು ನಮ್ಮ ಥೀಮು ಡ್ಯಾನ್ಸ್ ಎಲ್ಲ ಓಕೆ ಇತ್ತು, ಆದರೆ ಕೋಆರ್ಡಿನೇಷನ್ ಮಿಸ್ಸಿಂಗ್ ಇತ್ತು. ಅಂದರೆ ನಮಗೆ ಪ್ರಾಕ್ಟೀಸಿಗೆ 2 ದಿನ ಸಿಕ್ಕಿದ್ದಕ್ಕೆ ನಮಗೆ ಅಷ್ಟು ಪ್ರಾಕ್ಟೀಸ್ ಮಾಡಲಿಕ್ಕಾಗಲಿಲ್ಲ. ಸೊ ಓಕೆ, ವೆಯ್ಟಿಂಗಲ್ಲಿ ಇಟ್ಟಿದ್ದಾರೆ, ನೋಡಬೇಕು ರಿಸಲ್ಟ್ ಏನಾಗ್ತದೆ. ಸೆಲೆಕ್ಟ್ ಆಗಲಿ ಸೆಲೆಕ್ಟ್ ಆಗದೇ ಇರಲಿ, ರಿಜೆಕ್ಟ್ ಆದರೂ ಯು ಆರ್ ಗೆಟಿಂಗ್ ಅ ನೈಸ್ ಪ್ಲಾಟ್ಫಾರ್ಮ್ ಅಲ್ವಾ? ಎಸ್ ಸರ್. ಸೊ ಚೆನ್ನಾಗಿರೋ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಬಟ್ ಹೋಪ್ ಫಾರ್ ದ ಬೆಸ್ಟ್, ಫಿಂಗರ್ ಕ್ರಾಸ್ ಅಲ್ಲೇ ಇರಲಿ, ಏನಾಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗುಡ್ ಲಕ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಮ್ಮ ಇವತ್ತಿನ ಆಡಿಷನ್ ರೌಂಡ್ನ ಎಪಿಸೋಡಲ್ಲಂತೂ ತುಂಬ ಒಳ್ಳೆ ಇರುವಂತಹ ಗ್ರೂಪ್ಸ್ಗಳು ಬಂದಿದ್ವು. ತಮ್ಮ ಅದ್ಭುತವಾದಂತಹ ನೃತ್ಯ ಶೈಲಿಯ ಮುಖಾಂತರ ಜಡ್ಜಸ್ಗಳಾಗಿರ್ಬೋದು ನಮ್ಮ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಕೆಲವರು ಸೆಲೆಕ್ಟ್, ಕೆಲವರು ವೇಟಿಂಗ್. ಬಟ್ ಎನಿ ಹಾವ್ ಮುಂದಿನ ಎಪಿಸೋಡಲ್ಲಿ ಮತ್ತೊಮ್ಮೆ ನಮ್ಮ ಡಾನ್ಸ್ ವಾರಿಯರ್ಸ್ ಜೊತೆ ಸಿಗೋಣ ಅಂತ ಹೇಳ್ತಾ, ಅಂಟಿಲ್ ಕೀಪ್ ವಾಚಿಂಗ್ ನಮ್ಮ ಟಿವಿ. This program is brought to you by Yamuna Asha City Premium Gated Community. Powered by Amrit Noni Arogyada Baravase. Nippon Paint. Co-sponsored by Biruver Kudla. Sun Premium Refined Sunflower Oil. Santosh 2-star Boiled Rice Bhadravati. Shashi Soap. Shashi Dalli Kodeya Matelli. Abaran Timeless Jewelry Bangalore. Aruna Masala. Taste and trust since 1980. McCoy. A promise of happiness. Bhargav Enterprises. The Raymond Shop. Supportive partner, Dance Star Studio, Adyar, Mangalore.